ಇದ್ದೇನೆ. ನಮ್ಮ ಹಿರಿಯ ಕಾಂಗ್ರೆಸ್ಸಿಗರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಯೂಸುಫ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಮುಡಿಪು ಬ್ಲಾಕಿನ ಮೈನಾರಿಟಿ ಅಧ್ಯಕ್ಷರಾದ ಇಂತಿಯಾಜ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಉಳ್ಳಾಲ ಬ್ಲಾಕಿನ ಪ್ರಧಾನ ಕಾರ್ಯದರ್ಶಿಯಾದ ರೈಮನ್ ಕೋಡಿಜಾದ್ರವನ್ನು ಸ್ವಾಗತಿಸ್ತಾ ಇದ್ದೇನೆ. ಉಳ್ಳಾಲ ಬ್ಲಾಕಿನ ಉಪಾಧ್ಯಕ್ಷರಾದ ಮುಸ್ತಫಾ ಹರೇಕಳರನ್ನು ಸ್ವಾಗತಿಸ್ತಾ ಇದ್ದೇನೆ. ಕೋಟೆಗಾರ್ ಪಂಚಾಯತಿನ ಸದಸ್ಯರು ನನ್ನ ಆತ್ಮೀಯರಾದ ಬಾವರವರನ್ನು ಸ್ವಾಗತಿಸ್ತಾ ಇದ್ದೇನೆ. ತಾಲೂಕ್ ಪಂಚಾಯತ್ನ ಮಾಜಿ ಅಧ್ಯಕ್ಷರು ನನ್ನ ಆತ್ಮೀಯರು ಆದ ಮೊಹಮ್ಮದ್ ಮೂನ್ರವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ಕೊರೋನಾ ಸಮಯದಲ್ಲಿ ನಮ್ಮ ವೈದ್ಯರು ಇದ್ದಾರೆ, ಅವರ ಜೀವದ ಹಂಗು ತೊರೆದು ನಾವು ಸಾಧಾರಣ 1,000 ಜನರಿಗೆ ಕ್ವಾರಂಟೈನ್ ಅನ್ನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆಗ ಫಾದರ್ ಹೋಮಿಯೋಪತಿಕ್ಕಿನ ಡಾಕ್ಟರ್ಗಳು ಅವರ ಜೀವದ ಹಂಗು ತೊರೆದು ನಮಗೆ ನಮ್ಮ ಶಾಸಕರ ಒಂದು ಒತ್ತಾಯದ ಮೇರೆಗೆ ಅವರ ಸೇವೆಯನ್ನು ಸಲ್ಲಿಸಿದೆ. ಆ ಡಾಕ್ಟರ್ಗಳಿಗೂ, ಡಾಕ್ಟರ್ ಗಿರೀಶ್ ನಾವಡ ಮತ್ತು ಡಾಕ್ಟರ್ಗಳಿಗೂ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಇವತ್ತು ಸನ್ಮಾನಿಸಲ್ಪಡುವ ಎಲ್ಲ ಡಾಕ್ಟರ್ಗಳಿಗೂ, ಹಾಗೇನೆ ಹಿರಿಯ ಕಾಂಗ್ರೆಸ್ಸರಿಗೂ, ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರಿಗೂ, ಹಾಗೇನೆ ಉಪಾಧ್ಯಕ್ಷರಿಗೂ ಸ್ವಾಗತಿಸ್ತಾ ಇದ್ದೇನೆ. ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಶೈಲೆಟ್ ಪಿಂಟ್ರವರನ್ನು ವೇದಿಕೆ ಆಹ್ವಾನಿಸುತ್ತೇನೆ, ಹಾಗೇನೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಇವತ್ತು ಸನ್ಮಾನ ಒಂದು ವಿಶೇಷ ಸನ್ಮಾನವೂ ಇದೆ. ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಒಬ್ಬ ನೀರಿನಲ್ಲಿ ಮುಳುಗುವಾಗ ಅವನ ಜೀವ ರಕ್ಷಣೆಯನ್ನು ಮಾಡಲು 5 ಮಂದಿ ಒಬ್ಬ ಜೀವನ ರಕ್ಷಣೆ ಮಾಡಿದರೆ ಅವರ ಜೀವದ ಹಂಗು ತೊರೆದು ಅವರ ಜೀವವನ್ನು ಉಳಿಸಿದ್ದಾರೆ. ಅವರಿಗೂ ತಮ್ಮೆಲ್ಲವರು ಸ್ವಾಗತಿಸುತ್ತಾ ಇದ್ದೇನೆ. ಹಾಗೇನೆ ಇಲ್ಲಿಗೆ ಈ ಕಾರ್ಯಕ್ರಮದ ನಮ್ಮ ಪದಾಕರಣದ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದರೆ ತಮ್ಮ ಆಗಮನ, ತಾವೆಲ್ಲರೂ ಬಂದುದರಿಂದಲೇ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ. ತಮ್ಮೆಲ್ಲರಿಗೂ ನನ್ನ ಹೃದಯಾಂತರದಿಂದ ಸ್ವಾಗತವನ್ನು ಬಯಸುತ್ತಾ ಇದ್ದೇನೆ. ನನಗೆ ತಮ್ಮೆಲ್ಲರಿಗೆ ಸ್ವಾಗತ ಮಾಡುತ್ತಾ ನನ್ನ ಸ್ವಾಗತ 2 ಮಾತಾಡಿದೆ. ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವ ಎಲ್ಲ ಪಕ್ಷದ ನಾಯಕರಿಗೆ, ಕಾರ್ಯಕರ್ತರಿಗೆ, ಹಿತೈಷಿಗಳಿಗೆ ಎಲ್ಲರಿಗೂ ಕೂಡ ಸ್ವಾಗತ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಊರುಗೋಲು ಹಿಡಿದು ಜನರಿಗೆ ಬೆನ್ನೆಲುಬಾದ ಎಂಎಲ್ಎ ಆಕ್ಸಿಡೆಂಟ್ ಆದ್ರೂ ಡೋಂಟ್ ಕೇರ್ ಮಾಡದೆ ಜನರ ಬಗ್ಗೆ ಕೇರ್ ತೆಗೆದುಕೊಂಡ ರಾಣಿ ಅಬ್ಬಕ್ಕನ ನಾಡಿನ ದಣಿವರಿಯದ ಸುಲ್ತಾನ, ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ಕ್ಷೇತ್ರದ ಜನರ ಶಕ್ತಿ. ಇವರು ಕೇವಲ ಶಾಸಕರಾಗಿ ನಮ್ಮ ಸೇವೆಯನ್ನ ಮಾಡ್ತಾ ಇಲ್ಲ, ಬದಲಾಗಿ ಉಳ್ಳಾಲ ಜನರ ಸ್ನೇಹಿತರಾಗಿ ಆಡಂಬರ ಅಬ್ಬರವಿಲ್ಲದೆ ಸರಳ ಸಜ್ಜನಿಕೆಯಿಂದ ಮಾಡುವ ಇವರ ಸೇವೆ ನಿತ್ಯ ನಿರಂತರ. ಇವರೇ ನಮ್ಮ ನೆಚ್ಚಿನ ಜನಸೇವಕ, ಮಾಜಿ ಸಚಿವ, ಶಾಸಕ ಯುಟಿ ಖಾದರ್. ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಉದ್ಘಾಟನಾ ಭಾಷಣವನ್ನ ಮಾಡಲಿಕ್ಕಿದ್ದಾರೆ. ಅವಾಗ ಈ ದೇಶ ಸಮಾಜ ಮತ್ತು ನೆಮ್ಮದಿಯಿಂದಿರ್ತದೆ. BR ಅಂಬೇಡ್ಕರ್ ಸಂವಿಧಾನ ಯಾರು ಬಿಟ್ಟು ಅಧಿಕಾರ ಮಾಡ್ತಾರೆ ಆವಾಗ ಈ ದೇಶದ ನೆಮ್ಮದಿರಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಬಿಜೆಪಿ BR ಅಂಬೇಡ್ಕರ್ ಸಂವಿಧಾನ ನಾನು ತಿದ್ದುಪಡಿ ಮಾಡ್ತೇವೆ, ನಶಿಸ್ತೇವೆ, ರದ್ದುಪಡಿಸ್ತೇವೆ ಅಂತ ಹೇಳಿದ ಕಾರಣವೇ ಇವತ್ತು ಜನರು ಈ ದೇಶದಲ್ಲಿ ಅಶಾಂತಿಯಿಂದ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹಳ ಸ್ಪಷ್ಟವಾಗಿ ನೀವು ಬೂತ್ ಮಟ್ಟದಲ್ಲಿರುವಂಥ ವಿಚಾರ ಇವತ್ತು ಆಗಬೇಕು, ಧೈರ್ಯವಾಗಿ ನಿಲ್ಲುವಂಥ ವಿಚಾರ ಕೂಡ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವೆಲ್ಲರೂ ಕೂಡ ಸಂತೋಷ ಇರಬೇಕಾದ್ರೆ ಎಲ್ಲರಿಗೂ ಸೋದರದ ಪ್ರೀತಿ ವಿಶ್ವಾಸ ಇರಬೇಕು. ನಿಮ್ಮ ಅಲ್ಪಸಂಖ್ಯಾತರ ಘಟಕ ಎಲ್ಲ ಸೌಹಾರ್ದದ ಪ್ರೀತಿ ವಿಶ್ವಾಸ, ಬಹುಸಂಖ್ಯೆ ನಿಮ್ಮ ಗ್ರಾಮದಲ್ಲಿ ಯಾರಿದ್ದಾರೆ ಅವರ ಜೊತೆಗೂಡಿಕೊಂಡು ಸಹಕಾರ ಪಡೆದುಕೊಂಡು ಮುಂದೆ ಹೋಗಬೇಕು. ಈ ದೇಶದಲ್ಲಿ ಯಾವುದರಲ್ಲಿ ಕೂಡ ಅಲ್ಪಸಂಖ್ಯಾತರ ತೊಂದರೆ ಆದ ಸಂದರ್ಭದಲ್ಲಿ ಅದು ಬಹುಸಂಖ್ಯಾತರ ಸೋದರರು ಬಂದು ನಮಗೆ ರಕ್ಷಣೆ ಕೊಡದ ಕೆಲಸ ಆಗಿದೆ ಅಂತ ನಾವು ಬಹುಶಃ ಆತ್ಮವಿಶ್ವಾಸ ಮತ್ತು ಸಂತೋಷ ಇರುವಂಥ ವಿಚಾರ ಇವತ್ತು ಆಗ್ಬೇಕಂದ್ರೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದನ್ನು ಅತ್ಯಂತ ಪ್ರೀತಿ ವಿಶ್ವಾಸ ಕೆಲಸ ತಾವು ಇವತ್ತು ಮಾಡಿ. ಆದ ಕಾರಣ ನಿಮ್ಗೆ ಇವತ್ತು ಗೊತ್ತಿದೆ, ನಾವೆಲ್ಲರೂ ಪ್ರೀತಿ ವಿಶ್ವಾಸ ಜೀವನ ಸಾಗಿಸಬೇಕು. ನಾವು ಬಹುಶಃ ಜೊತೆ ಹೋಗುವಂಥ ವಿಚಾರ. ನೀವೆಲ್ಲರೂ ಜೊತೆ ಹೋಗ್ಲಿಕ್ಕೆ ಅಷ್ಟು ಸುಲಭ ಇಲ್ಲ, ಬಹಳ ಕಷ್ಟ ಇದೆ. ಯಾಕೆ ನೀವು ಒಂದು ಪರವಾಗಿ ಮಾತಾಡ್ತೀರಾ ಸುಲಭದಲ್ಲಿ ಮಾತಾಡ್ಬೋದು, ಇನ್ನೊಬ್ಬರ ಪರವಾಗಿ ಮಾತಾಡಿದ್ರೆ ಬಹಳಷ್ಟು ಸುಲಭ ಮಾತಾಡ್ಬೋದು. ಎಲ್ಲರ ಪರವಾಗಿ ಬೇಕು, ನನಗೆ ಅವರು ಬೇಕು, ಇವ್ರು ಬೇಕು, ಎಲ್ಲ ಕಷ್ಟದಲ್ಲಿ ಭಾಗ ಎಲ್ಲ ಮುಂದೆ ನೀವು ತಗೊಂಡು ಹೋಗ್ತೀರಾ, ಅದೆಲ್ಲ ಕಡೆ ಕಷ್ಟ, ಅಷ್ಟು ಸುಲಭ ಯಾರಿಗೂ ಕೂಡ ಇಲ್ಲ. ಅದು ನಿಮ್ಮ ಕುಟುಂಬದಲ್ಲಿ ಕೂಡ ಇವತ್ತು ಪಂಚಾಯತಿಗೆ ಅಂತ ಹೋದರೆ ನೀವೆಷ್ಟೇ ನ್ಯಾಯಯುತವಾದ ಪಂಚಾಯತ್ಗೆ ನ್ಯಾಯ ಕೊಟ್ಟರೆ ಒಬ್ಬ ಬದ್ಧ ವಿರುದ್ಧ ನಮಗೆ ಅನ್ಯಾಯ ಆಯ್ತು ಅಂತೇಳಿ ಕಾದ್ರೆ ನಮಗೆ
ಅನ್ಯಾಯ ಮಾಡಿದ ಮಾರ ಅಂತ ಕಾಂಪ್ರಮೈಸ್ ಮಾಡಿ ಅನ್ಯಾಯ ಆಯಿತು ಅಂತೇಳಿ. ಇನ್ನು ನ್ಯಾಯ ಕೊಟ್ಟವನು ಆದ್ರೆ ಮನಸ್ಸು ಮತ್ತು ಒಂಚೂರು ಜಾಸ್ತಿ ದಿಕ್ಕುದು ಜನ ಸರಿ ಇವನಿಗೆ ಸಮಾಧಾನ ಇಲ್ಲ, ಇವನು ವಿರುದ್ಧ ಅಂತ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಆಗಿದೆ ಇದರಲ್ಲಿ. ಆದ ಕಾರಣ ಈ ಸಂದರ್ಭದಲ್ಲಿ ಪಕ್ಷವನ್ನು ಸದನವಾಗಿ ಗಟ್ಟಿಮುಟ್ಟಾಗಿ ತಗೊಂಡು ಹೋಗೋದ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲ ಭೂತ ಮತ್ತು ಅದು ದೇಶಕ್ಕೆ ಇವತ್ತು ಒಂದು ಅಗತ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನೀವು ಆಲೋಚನೆ ಮಾಡಿ, ಜಾತ್ಯತೀತ ತತ್ವದಲ್ಲಿ ಕಾಂಗ್ರೆಸ್ ಅಲ್ಲದೆ ಬೇರೆ ಯಾವುದೇ ಪಕ್ಷವು ಕೂಡ ಇವತ್ತಿಲ್ಲ. ನಮಗೆ ಯಾರ ಮೇಲೆ ವೈಯಕ್ತಿಕ ದೇಶ ಯಾರ ಮೇಲೆ ಕೂಡ ಇಲ್ಲ, ಯಾರು ಸಿಗ ನಾವು ಚೆನ್ನಾಗಿ ಮಾತಾಡ್ತೇವೆ. ಅಥವಾ ತತ್ವ ಆದರ್ಶದಲ್ಲಿ ನಮಗೆ ಯಾವಾಗಲೂ ಕೂಡ ಭಿನ್ನಾಭಿಪ್ರಾಯ ವಿರೋಧ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಿಮಗೆ ಏನು ಗೊತ್ತಿದೆ, BJP ಅವರು ಜನಪರವಾಗಿ ಒಂದು ರೇಷನ್ ಕಾರ್ಡ್ ಕೊಡೋದಿಲ್ಲ, ಬಡವನಿಗೊಂದು ಮನೆ ಕೊಡೋದಿಲ್ಲ, ಬಡವರಿಗೊಂದು ಹಕ್ಕು ಪತ್ರ ಕೊಡೋದಿಲ್ಲ, ಸರಿಯಾಗಿ ಊಟಕ್ಕೆ ವ್ಯವಸ್ಥೆ ಮಾಡ್ತಿಲ್ಲ, ಪೆನ್ಷನ್ ಕೊಡ್ತಾ ಇಲ್ಲ, ಲೇಬರ್ ಕಾರ್ಡ್ ಇವತ್ತು ತೆಗಿತಾ ಇಲ್ಲ, ಇಡೀ ರಾಜ್ಯದ ಒಬ್ಬನಿಗೆ ಮನೆ ಕೊಡಲಿಲ್ಲ, ಜನಸಾಮಾನ್ಯ ಬಡವರಿಗೆ ಒಂದೇ ಒಂದು ಕಾರ್ಯಕ್ರಮ ಇಲ್ಲ. ಅವರ ಕಾರ್ಯಕ್ರಮ ಏನು? ನಮ್ಮ ಹಿಂದೂ ಮಿತ್ರರ ಹತ್ರ ಹೋಗಿಕೊಂಡು ನೀವು ಆ ಕಡೆ ನೋಡಿ ಮುಸ್ಲಿಮರು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಅದು ಹಾಗಾಯಿತು ಹೀಗಾಯಿತು ಇವರನ್ನು ತೋರಿಸಿಕೊಂಡು ಇವರನ್ನು ಬೇರೆ ಮಾಡುವಂಥ ಕೆಲಸ. ಇನ್ನೊಂದು ಪಕ್ಷ MIM, ಅದು SDPI, ಅವರ ಕೆಲಸ ಏನು? ಅವರು ಹೋಗಿ ಗುಟ್ಟಿನಲ್ಲಿ ಕತ್ತಲಲ್ಲಿ ಮುಸ್ಲಿಂ ಸೋದರನ್ನು ಕರೆಸಿಕೊಂಡು ನೋಡಿ ಅವ್ರು ನಮಗೆ ಹಾಗೆ ಮಾಡಿದರು, ಗುಜರಾತಲ್ಲಿ ಹೀಗೆ ಮಾಡಿದರು, ಬಾಂಬೆಲಿ ಹಾಗೆ ಇದ್ದು, ಇಲ್ಲಿ ಹೀಗಾಯಿತು, ಇವರನ್ನು ಬೇರೆ ಮಾಡೋದು. ಸೊ BJP ಮತ್ತು RSSನ ಏಜೆಂಟ್ ಏನಿದೆ ಅದನ್ನು ಈ ಪಕ್ಷದವರು ಅನುಷ್ಠಾನಗೊಳಿಸ್ತಾರೆ ಆರಾಮದಲ್ಲಿ. ಇವರು ಮಾಡೋ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. 70 ವರ್ಷದಲ್ಲಿ BJP ಅವರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಈ ದೇಶವನ್ನು ಹಿಂದೂ ಮುಸ್ಲಿಂ ಡಿವೈಡ್ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ, ಯಶಸ್ವಿ ಆಗಲಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಜಾತ್ಯತೀತ ಶಕ್ತಿಯ ದೇಶದಲ್ಲಿ ಇವತ್ತು ನೆಲೆ ನಿಲ್ಲುವಂಥ ವಿಚಾರ ಆಯಿತು. BR ಅಂಬೇಡ್ಕರ್ ಅವರ ಸಂವಿಧಾನವೇ ನೆಲೆ ನಿಲ್ಲುವಂಥ ವಿಚಾರ ಆಯಿತು. ಯಾವಾಗ MIM ಮತ್ತು ಇನ್ನಿತರ ಪಕ್ಷಗಳು ಬಹುಶಃ ಮೈನಾರಿಟೀಸನ್ನು ಬೇರೆ ಬೇರೆ ಮಾಡಿ ಸಪ್ರೇಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಆವಾಗ ಬಹುಶಃ ಇವರಿಗೆ ಎಜೆಂಡನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಭಾಳ ಸುಲಭವಾಗುವಂಥ ವಿಚಾರ ಇವತ್ತಾಗಿದೆ. ಕೆಲವರು ಹೇಳ್ತಾರೆ MIMಗೆ ಹೈದರಾಬಾದ್ನಲ್ಲಿ 35 ಸೀಟು ಬಂದಿದೆ, ಇವನಿಗೆ 35 ಸೀಟು ಬಂದಿದೆ, ಅಲ್ಲಿ BJPಗೆ 55 ಬಂದಿದೆ ಅಲ್ಲ ಇವನಿಂದಾಗಿ, ಅದನ್ನು ಯಾವಾಗ ಆಲೋಚನೆ ಮಾಡೋ ಪರಿಸ್ಥಿತಿ ಯಾಕೆ? ಆದ ಕಾರಣ ನಾನು ಹೇಳಿದೆ, ಯಾಕೆ ಇವರು ಪರಸ್ಪರ ವಿಭಾಗ ಉಂಟು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ನಾನೆಲ್ಲ ಸೋದರಿಗೆ ಹೇಳಿದಿಷ್ಟೇ, ನಮ್ಮ ಒಗ್ಗಟ್ಟು ಮಾತ್ರ. ಯಾರಿಗೆ ಒಗ್ಗಟ್ಟು ಬೇಕು ಅವರು ಕಾಂಗ್ರೆಸ್, ಯಾರಿಗೆ ಬಿಕ್ಕಟ್ಟು ಮತ್ತು ವಿಭಾಗ ಬೇಕು ಅವ್ರು ಬೇರೆ. ನಾವು ಒಗ್ಗಟ್ಟು ಮಾಡಲಿಕ್ಕಲ್ಲದೆ ನಾವು ಯಾರನ್ನು ವಿಭಾಗ ಮಾಡೋದ ಪ್ರಶ್ನೆ ಇಲ್ಲ. ಗ್ರಾಮದಲ್ಲಿ ಬೂತು ಮಟ್ಟದಲ್ಲಿ ಎಲ್ಲ ಜಾತಿ ಎಲ್ಲ ಮತದಲ್ಲಿ ವರ್ಗದ ಪ್ರೀತಿ ವಿಶ್ವಾಸದಿಂದ ಹೋಗುವಂಥ ಅವಕಾಶ ಆಗಿ ಯಾರೇ ಕಷ್ಟದಲ್ಲಿರಲಿ ಅವ್ರಿಗೆ ಮುಂದೆ ನಿಂತು ಸಹಕಾರ ಕೊಡುವಂಥ ಮನೋಭಾವವನ್ನು ಹಮ್ಮಿಕೊಳ್ಳುವ ಒಂದು ವಿಚಾರ ಇವತ್ತು ಆಗಬೇಕು. ಅದು ಹಿಂದೂ ಸೋದರ ಕಷ್ಟದಲ್ಲಾಗ ಮುಸ್ಲಿಂ ಕ್ರಿಶ್ಚಿಯನ್ ಬಂದು ನಿಲ್ಲುವಂಥ ವ್ಯವಸ್ಥೆ ಆಯಿತು ಆಗಬೇಕು. ಕ್ರಿಶ್ಚಿಯನ್ ಹಿಂದೂ ಇದ್ದಂಥ ಸಂದರ್ಭ ಮುಸ್ಲಿಂ ಇದ್ದ ಹಿಂದೂ ಸೋದರು ಮುಂದೆ ನಮ್ಮದು ಸಪೋರ್ಟ್ ಮಾಡ್ತಾರೆ. ಅದು ನಮ್ಮ ಸಂಸ್ಕೃತಿ. ಇವತ್ತು ಕೋವಿಡ್ ನೀವು ನೋಡಿರ್ಬೋದು, ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದು ಕೂಡ ಇಲ್ಲ. ಎಲ್ಲ ಜಾತಿಯ ಧರ್ಮದ ಡಾಕ್ಟರ್ಗಳು ಎಲ್ಲ ಜಾತಿಯ ಪೇಷಂಟನ್ನು 24 ಗಂಟೆ ಕೆಲಸ ಮಾಡಿ ಬಚಾವ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಎಲ್ಲ ಜಾತಿ ಧರ್ಮದ ಇವತ್ತು ಪೇಷಂಟ್ಗಳನ್ನು ಕೋವಿಡ್ ವಾರಿಯರ್ಸ್ ಎಲ್ಲ ಜಾತಿಯರು ಒಟ್ಟಿಗೆ ಸೇರಿ ಕೋವಿಡ್ ಟೀಮ್ ಅಂತ ಮಾಡಿ 24 ಗಂಟೆ ನಿದ್ದೆ ಇಲ್ಲದ ವರ್ಷ ಕೆಲಸ ಮಾಡಿಕೊಂಡು ಎಲ್ಲರೂ ಕೂಡ ಬಹುಶಃ ಅವ್ರು ಗುರುತಿಸಿದ ವಿಚಾರ ಇವತ್ತು ಆಗಿದೆ. ಆದ ಕಾರಣ ನೀವು ಮೈನಾರಿಟಿ ಇವತ್ತು ಅಧ್ಯಕ್ಷರು ನಮ್ಮ ಆಲ್ವಿನ್ ಮತ್ತು ಟೀಮ್ನವ್ರಿಗೆ ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಿಮ್ಮ ಮೊದಲ ಜವಾಬ್ದಾರಿಯೇ ನಿಮ್ಮ ಗ್ರಾಮದಲ್ಲಿ ಎಲ್ಲ ಜಾತಿ ವರ್ಗದ ಪ್ರೀತಿ ವಿಶ್ವಾಸ ನೋಡಿಕೊಂಡು ಒಗ್ಗಟ್ಟಿನ ಗ್ರಾಮ ನಿರ್ಮಾಣ ಮಾಡುವುದೇ ಅದು ಮೈನಾರಿಟಿ ಡಿಪಾರ್ಟ್ಮೆಂಟ್ನ ಪ್ರಥಮ ಕೆಲಸ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೋದರದ ಪ್ರೀತಿ ವಿಶ್ವಾಸ ನಿರ್ಮಾಣ ಮಾಡುವುದು ನಿಮ್ಮ ಜವಾಬ್ದಾರಿ. ಮುಂದೆ ನಿಂತ ಕೆಲಸ ಮಾಡುವಂಥ ಅವಕಾಶ ಬಂದು ನಿಮ್ಮೆಲ್ಲ ತಂಡದವ್ರು ಮಾಡಿ ಅದಕ್ಕೆ ಎಲ್ಲರೂ ಕೂಡ ಸಂಪೂರ್ಣವಾದ ಸಹಕಾರ ಕೊಡ್ತೇವೆ. ನಾವು ಇಲ್ಲಿಗೆ ಬರುವಂತೆ ನಾನು ನಾಸೀರ್ ಹುಸೇನ್ ಅವರು ಚಿತ್ರಕ್ಕನ ಒಂದು ಉಳ್ಳಾಳದಲ್ಲಿ ಕಾರ್ಯಕ್ರಮ ಭಾಗಿಯಾಗಿದೆ. ಯಾವ ಕಾರ್ಯಕ್ರಮ? ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಗುರು ಜಯಂತಿ ಪ್ರಯುಕ್ತ ಗೋಕರ್ಣ ದೇಶದ ಗುರು ಬೆಳದಿಂಗಲ ಸಂಘದವರು ಉಳ್ಳಾಳ ದರ್ಗಾ ಸಮಿತಿಯಲ್ಲಿ ಬಂದು ವನ ಮಹೋತ್ಸವ ಮತ್ತು ಗಿಡ ನಡುವಂಥ ಐತಿಹಾಸಿಕದ ಕಾರ್ಯಕ್ರಮ ಇಲ್ಲಿ ಮಾಡಿ ಬಹುಶಃ ಬಂದಂಥ ಕಾರ್ಯಕ್ರಮ. ಎಷ್ಟು ಅದ್ಭುತವಾದ ಮತ್ತು ಸುಂದರವಾದ ಕಾರ್ಯಕ್ರಮ ಇದಾಗಿದೆ. ಅದು ನಾವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಬೇರೆಯವರು ನಮಗೆ 10 ಹೆಜ್ಜೆ ಮುಂದೆ ಇಡೋದು ಕೆಲಸ ಆಗ್ತದೆ. ಎಲ್ಲವನ್ನು ಮೀರಿ ಯಾವುದೇ ಕೋಮೋಶಕ್ತ ಯಾವುದೋ ವಾಟ್ಸಪ್ಗೆ ಹೆದರಬೇಡಿ, ಯಾವುದಾದ್ರು ಸೋಷಿಯಲ್ ಮೀಡಿಯಾಕ್ಕೆ ಹೆದರಬೇಡಿ. ಅವ್ರು ವಾಟ್ಸಪ್ ಸೋಷಿಯಲ್ ಮೀಡಿಯಾ ಏನು ಬೇಕಾದರೆ ನಾನು ಭಾರತೀಯ ಮುಸ್ಲಿಂ ಅಂತ ಧೈರ್ಯ ಹೇಳಿಕೊಂಡು ಸೋದರದ ಪ್ರೀತಿ ವಿಶ್ವಾಸಕ್ಕೆ ತಮ್ಮ ಒಂದು ಹೆಜ್ಜೆ ಮುಂದೆ ಸ್ವತ್ಯ ಬೇಡುವಂಥ ಕೆಲಸ ಆಗಬೇಕು. ನನಗೆ ಭಾಳಷ್ಟು ಟೀಕೆ ಬರ್ತದೆ. ನಾನು ಎಲ್ಲಿ ಧಾರ್ಮಿಕ ಕೃಷ್ಣ ಜನ್ಮಾಷ್ಟಮಿಗೆ ಹೋದರೆ, ಗಣೇಶೋತ್ಸವಕ್ಕೆ ಹೋದರೆ, ಇನ್ನು ಅಯ್ಯೋ ನನಗೆ ಪ್ರಚಾರ ಧರ್ಮಕ್ಕೆ ಬರ್ತದೆ. ನಂದು ಒಂದು ಫೋಟೋ ಬರೋದು, ಇವರು ಅದನ್ನು 100 ಫೋಟೋ ಮಾಡಿ ಕಳಿಸ್ತಾರೆ. ಎಲ್ಲರೂ ಅಭಿನಂದನೆ ಸಲ್ಲಿಸ್ತೇನೆ. ಅದಕ್ಕೆ ಎಷ್ಟು ಕಮೆಂಟ್. ಮೊನ್ನೆ ನಾನು ಹೋಗಿದ್ದೆ,
ಕೈ ಮುಗಿದ ನಮ್ಮ ಸಂಸ್ಕೃತಿ, ಕೈ ಮುಗಿಲೇಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಯಾರು ಸೋಷಿಯಲ್ ಆಗ್ತಾ ಇದ್ದಾರೆ, ನೀವೆಲ್ಲ ಕೇಸ್ ಆಗಿ ಪೊಲೀಸ್ ಸ್ಟೇಷನ್ ಮುಂದೆ ಪೊಲೀಸಿಗೆ ಕೈ ಮುಗಿಯುವವರು. ನಾವು ದೇವ್ರ ಧಾರ್ಮಿಕ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಧಾರ್ಮಿಕ ಅಂದ್ರೆ ಅವರಿಗೆ ನಾವಲ್ಲಿ ಕೈ ಮುಗಿಯುವಂಥದ್ದು. ನಿಮ್ಮಾಗೆ ಕೇಸ್ ಆಗಿ ಒಂದು ಪೊಲೀಸ್ನ ಕೈ ಕಾಲಿಡಿದು ಪೊಲೀಸ್ಗೆ ಕೈ ಮುಗಿಯೋರು ನಾವಲ್ಲ, ಅದು ನೀವು ಪೊಲೀಸ್ಗೆ ಹೋಗಿ 2 ಕೈಯಲ್ಲಿ ದಮ್ಮ ಹಾಕುವಂಥ ವಾತಾವರಣ ನೀವು ನಿರ್ಮಾಣ ಮಾಡ್ತೀರಿ. ನಾವು ಎಲ್ಲ ಧರ್ಮದ ಧಾರ್ಮಿಕ ಕೇಂದ್ರಕ್ಕೆ ಹೋಗಿ ಗೌರವ ಕೊಡುವಂಥ ಕೆಲಸ ನಾವು ಮಾಡೋದು. ನಮಗೆ ಮತ್ತು ನಿಮಗಿರೋ ವ್ಯತ್ಯಾಸ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಾನು ನಿಮಗೆಲ್ಲರಿಗೂ ಕೂಡ ಸಲ್ಲಿಸಿಕೊಂಡು ನಾಸಿರ್ ಹುಸೇನ್ ಕರೆದಂಥ ಸಂದರ್ಭದಲ್ಲಿ ಭಾಳ ಪ್ರೀತಿ ವಿಶ್ವಾಸ ಬಂದಿದ್ದಾರೆ. ಬಹುಶಃ ನಾಳೆ ವಿಶೇಷವಾದ ಮೀಟಿಂಗ್ ಬೆಂಗಳೂರು ಇದ್ದ ಕಾರಣ ನಾನು ಹೋಗಬೇಕು, ಅವರು ಹೋಗಬೇಕು. ಆದ ಕಾರಣ ನಾನು ಸ್ವಲ್ಪ ಮಾತನ್ನು ಕಡಿಮೆಗೊಳಿಸಿ ನಾವು ಫಸ್ಟಿಗೆ ಒಂದು ಡಾಕ್ಟ್ರುಗಳು ಅವರು ಕೆಲಸ ಬಿಟ್ಟು ಬಹುಶಃ ಬಂದಿದ್ದಾರೆ, ಅವ್ರಿಗೊಂದು ಸನ್ಮಾನ ಮಾಡಿ ತಕ್ಷಣ ಅವರನ್ನು ಕಳಿಸಿ ಮತ್ತೆ ಅದೇ ರೀತಿ ನಮ್ಮನ್ನು ಸನ್ಮಿತ್ರ ಒಂದು 2-3 ನಮ್ಮನ್ನು ಅಗಲಿದ್ದಾರೆ. ಬಹುಶಃ ಇವತ್ತು ಒಂದು ನಮ್ಮ ಅಮೀರ್ ತುಂಬೆ ಕೋವಿಡ್ ನಾವು ಕಳ್ಕೊಂಡಿದ್ದೇವೆ. ಉಮರ್ ಪಜ್ಜಿ ಸಡನ್ ಆಗಿ ನಮ್ಮ ಹಾರ್ಟ್ ಅಟ್ಯಾಕ್ ಮುಖಾಂತರ ಆಯಿತು. ಅದರ ಜೊತೆ ನಮ್ಮ ನಿನ್ನೆ ಬಹುಶಃ ಫಜೀರ್ನಲ್ಲಿ ಅಬ್ದುಲ್ ರಜಾಕ್ರವರು, ಅದ್ರ ಜೊತೆ ನಮ್ಮ ಇನ್ನಿತರ ಭಾಳಷ್ಟು ನಮ್ಮ ಸೋದ ನಾರಾಯಣ ಅವರು, ಇನ್ನಿತರ ಬೇರೆ ಬೇರೆಯವರು ಬಹುಶಃ ಕಳ್ಕೊಂಡ ಸಂದರ್ಭ ಎಲ್ಲರಿಗೂ ಕೂಡ ನಾವು 1 ನಿಮಿಷದ ಮೌನ ಪ್ರಾರ್ಥನೆ ನಾವು ಇವತ್ತು ಸಲ್ಲಿಸುವಂಥದ್ದಾಗಿದೆ. ಈ ಪದಾಗಾರ ಕಾರ್ಯಕ್ರಮದಲ್ಲಿ ಅವರ ಧರ್ಮಪತ್ನಿ ಮತ್ತು ಕುಟುಂಬದವರು ಇದ್ದದ್ದು ಸಹ ಬಹಳಷ್ಟು ಸಂತೋಷವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ 226 ತಾಲೂಕುಗಳಲ್ಲಿ 226 ತಾಲೂಕುಗಳು ಯಾವುದೇ ಅಡೆತಡೆ ಇಲ್ಲದೆ, ಪ್ರತಿಭಟನೆ ಇಲ್ಲದೆ, ಯಾವುದೇ ರಸ್ತೆಗೆ ಇಳಿಯದೆ ಗ್ರಾಮಸ್ಥರು, ತಾಲೂಕಿನವರು ಒಂದು ತಾಲೂಕನ್ನು ಅಲ್ಪಸಂಖ್ಯಾತರ ಶಾಸಕರಾಗಿ ಬಹುಸಂಖ್ಯಾತರನ್ನು ಪ್ರೀತಿಯಂತ ಗೆದ್ದಂತ ಒಂದು ದಿವಸದೊಳಗೆ ಮಂಗಳೂರು ತಾಲೂಕಾಗಿ ಘೋಷಣೆ ಮಾಡಿದ 226 ತಾಲೂಕಿನಲ್ಲಿ ಅದು ಉಳ್ಳಾಲ ತಾಲೂಕು UT ಖಾದರ್ ಅವರ ಆ ಸಾಧನೆಯನ್ನು ನಾವು ಖಂಡಿತವಾಗಿ ಯಾವತ್ತೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಇವತ್ತು UT ಖಾದರ್ ಅವರು ಅಲ್ಪಸಂಖ್ಯಾತರ ಶಾಸಕರಾದರೆ ಇಡೀ ಕರ್ನಾಟಕ ರಾಜ್ಯದ 6.5 ಕೋಟಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ಪ್ರೀತಿಯನ್ನು ಗೆದ್ದು ಇವತ್ತು ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಹಳಷ್ಟು ಕೊಡುಗೆ ಕೊಟ್ಟು ಈ ಕ್ಷೇತ್ರದ ಎಲ್ಲ ಜನರಿಗೆ ಗೌರವ ಹೆಚ್ಚಿಸುವಂತ ಕೆಲಸ ಮಾಡಿದ ನಮ್ಮ ಶಾಸಕರಿಗೆ ನಾವು ಎಷ್ಟು ಅಭಿನಂದನೆ ಕೊಟ್ಟರೂ ಸಾಕಾಗಲಿಲ್ಲ. ಇವತ್ತು ಕೆಲವು ಸಮುದಾಯದವರು ಹೇಳ್ತಾ ಇದ್ದಾರೆ, ನಾವು ಸಮುದಾಯ ಪ್ರೇಮಿಗಳು, ನಾವು ಸಮುದಾಯದವರಂತ. 224 ವಿಧಾನಸಭಾ ಕ್ಷೇತ್ರದಲ್ಲಿ 226 ತಾಲೂಕುಗಳಲ್ಲಿ ಒಂದು ತಾಲೂಕಿನಲ್ಲಿ ಅಲ್ಪಸಂಖ್ಯಾತರ 4 ಶಾಸಕರಾದ ಆಯ್ಕೆಯಾದ 2015ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿ ಒಂದು ತಾಲೂಕಿನಲ್ಲಿ 4 ಶಾಸಕರಾಗಿ ಆಯ್ಕೆಯಾದ ತಾಲೂಕು ಯಾವುದಂತ ಕೇಳಿದರೆ ಅದು ಮಂಗಳೂರು ತಾಲೂಕಿನ, ಅದು ನಮಗೆ ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಕೊಡುಗೆಗಳು ಬಹಳಷ್ಟು ಇದೆ. ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ, ನಾಯಕರುಗಳಿದ್ದಾರೆ. ನಮ್ಮ ಸೈಯದ್ ನಾಸಿರ್ ಹುಸೇನ್ ರವರು ಈ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ UT ಖಾದರ್ ಅವರ, ನಮ್ಮ ಕ್ಷೇತ್ರದ ಅಲ್ಪಸಂಖ್ಯಾತರವರ ಪ್ರೀತಿ ಇಟ್ಟು ಈ ಕ್ಷೇತ್ರಕ್ಕೆ ಬಂದದ್ದು ನಮಗೆ ಬಹಳಷ್ಟು ಸಂತೋಷವಾಗಿದೆ. ಇತಿಹಾಸದಲ್ಲಿ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಸರ್ಕಾರದ ಪಾರ್ಲಿಮೆಂಟಿನಲ್ಲಿ ಒಂದು ವಿರೋಧ ಪಕ್ಷದ ಚೀಫ್ ವಿಪ್ ಆಗಿ ನಮ್ಮ ಕಾಂಗ್ರೆಸ್ ಪಕ್ಷ, ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ಕೊಟ್ಟದ್ದು ಅದು ನಾಸಿರ್ ಹುಸೇನ್ರಿಗೆ ಇಡೀ ನಮ್ಮ ದೇಶದ ಅಲ್ಪಸಂಖ್ಯಾತರು ಸಿಕ್ಕಿದ ಗೌರವ ಅಂತ ಕೇಳಲಿಕ್ಕೆ ಬಯಸ್ತೇನೆ. ಗುಲಾಂ ನಬಿ ಆಜಾದ್ ಆಗಲಿ, ಅಹಮದ್ ಪಟೇಲ್ ಆಗಲಿ, ಆಸ್ಕರ್ ಫರ್ನಾಂಡಿಸ್ ಆಗಲಿ, ಆಂಟೋನಿ ಆಗಲಿ, ಜಾರ್ಜ್ ಆಗಲಿ, ಉಮನ್ ಚಾಂಡಿ ಆಗಲಿ, CH ಕಾಯನ್ ಆಗಲಿ, ನಮ್ಮ ದೇಶದಲ್ಲಿ ಪ್ರಥಮ ಬಾರಿಗೆ ಅಲಿ ಫಕ್ರುದ್ದೀನ್ ರಾಷ್ಟ್ರಪತಿ ಮಾಡಿದ್ದು ಮುಸ್ಲಿಂ ಸಮುದಾಯದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಿಟ್ಟು ಬೇರೆ ಯಾವ ಪಕ್ಷಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಪಸಂಖ್ಯಾತರನ್ನು 3 ಜನರನ್ನು ಮುಖ್ಯಮಂತ್ರಿ ದೇಶದಲ್ಲಿ ಮಾಡಿದ್ದು ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಿಟ್ಟು ಬೇರೆ ಯಾವ ಪಕ್ಷ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಉಮ್ಮನ್ ಚಾಂಡಿ, AK ಆಂಟೋನಿ ಜೊತೆಗೆ CH ಮೊಹಮ್ಮದ್ ಕೋಯ ಕೇರಳದ ಮುಖ್ಯಮಂತ್ರಿ ಆದದ್ದು ಅದು ಮುಸ್ಲಿಂ ಸಮುದಾಯದ ನಾಯಕರಂತ ನಾವು ಹೆಮ್ಮೆಯಿಂದ ಪಡೆಯಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ. ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ UT ಖಾದರ್ ಆಗಲಿ, ನಮ್ಮ ತನ್ವೀರ್ ಸೇಠ್ ಆಗಲಿ, ಅಜಯ್ ಸೇಠ್ ಆಗಲಿ, ಹಲವಾರು ನಾಯಕರುಗಳನ್ನು
ಮಂತ್ರಿಮಂಡಲದಲ್ಲಿ ಅವಕಾಶ ಕೊಟ್ಟಿದ್ದು ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಿಟ್ಟು ಬೇರೆ ಯಾವ ಪಕ್ಷವು ಕೊಟ್ಟಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಮಂಗಳೂರಲ್ಲಿ ಬ್ರೇಸಸ್ ಡಿಸೋಜರ್ ಆಗಲಿ, ನಮ್ಮ ಐವನ್ ಡಿಸೋಜರ್ ಆಗಲಿ, ಕ್ರೈಸ್ತರು ನಾವು ಮುಸಲ್ಮಾನರು ಮಾತ್ರ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಲ್ಲ ಬಂಧುಗಳೇ. ಈ ಅಲ್ಪಸಂಖ್ಯಾತರ ಘಟಕದಲ್ಲಿ ಸಿಖ್ಖರಿದ್ದಾರೆ, ಜೈನರಿದ್ದಾರೆ, 4 ಪಂಗಡ ಸೇರಿದ ಈ ಅಲ್ಪಸಂಖ್ಯಾತರು. ನಾವು ಯಾರು ಭಾವಿಸಬೇಡಿ ಕೇವಲ ಮುಸಲ್ಮಾನರು ಮತ್ತೆ ಕ್ರೈಸ್ತರು ಮಾತ್ರ ಅಲ್ಪಸಂಖ್ಯಾತರು. ಇದರಲ್ಲಿ ಸಿಖ್ ಸಮುದಾಯ ಇದೆ, ಜೈನ್ ಸಮುದಾಯ ಇದ್ದಾರೆ. ಈ 4 ಸಮುದಾಯ ಈ ದೇಶದ ಬಹುಸಂಖ್ಯಾತರ ಪ್ರೀತಿಯನ್ನು ಗೆದ್ದು ಈ ಅಲ್ಪಸಂಖ್ಯಾತರು ಇವತ್ತು ಗಟ್ಟಿಗೊಳಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಇಡೀ ನಮ್ಮ 224 ವಿಧಾನಸಭಾ ಕ್ಷೇತ್ರದಲ್ಲಿ ಅರೇಕಲ ಅಡ್ಯಾರು ಸಜಿಪದಿಂದ ಉಲ್ಲಾಲ ತನಕ ಬಿಜೆಪಿ ಸರ್ಕಾರ ಇದ್ದರೂ 400 ಕೋಟಿಯ ಈ ಕ್ಷೇತ್ರಕ್ಕೆ ಒಂದು ಯೋಜನೆ ತಂದಂತ ನಮ್ಮ UT ಖಾದರನ್ನು ನಾವು ಖಂಡಿತವಾಗಿ ನಮ್ಮ ಜೀವಮಾನದಲ್ಲಿ ಮರೀಲಿಕ್ಕಿಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಲಾಕ್ಡೌನ್ ಸಂದರ್ಭದಲ್ಲಿ ತನ್ನ ಜೀವವನ್ನು ಕೈಯಲ್ಲಿಟ್ಟು ರಾಜ್ಯದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೋವಿಡ್ ಸಂದರ್ಭದಲ್ಲಿ ರಿಕ್ಷಾ ಚಾಲಕರಿಗೆ, ಟ್ಯಾಕ್ಸ್ ಚಾಲಕರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಆಶಾ ಕಾರ್ಯಕರ್ತರಿಗೆ, ಕೂಲಿ ಕಾರ್ಮಿಕರಿಗೆ ಪ್ರತಿಯೊಬ್ಬರಿಗೆ ಕಿಟ್ ಕೊಟ್ಟು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಹಸಿವನ್ನು ನೀಗಿಸಿದ ಒಂದು ಶಾಸಕರು ಯಾರಂತ ಕೇಳಿದ್ರೆ ಅದು UT ಖಾದರನ್ನು ಬಿಟ್ಟು ಯಾವ ಕ್ಷೇತ್ರ ಶಾಸಕರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಲಸಿಕಾ ಕಾರ್ಯಕ್ರಮದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಗಲ್ಲಿಯಲ್ಲೂ ಸಹ ಲಸಿಕೆ ಕಾರ್ಯಕ್ರಮವನ್ನು ಕೊಟ್ಟು ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ. ಹಾಗಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಸೆಂಬ್ಲಿಯಲ್ಲಿ 224 ಶಾಸಕರಿದ್ರೆ, ಬಡವರ ಪರವಾಗಿ ಧ್ವನಿ ಎತ್ತುವಂತ ಒಂದು ಶಾಸಕರಿದ್ರೆ ಅದು UT ಖಾದರನ್ನು ಬಿಟ್ಟು ಬೇರೆ ಯಾವ ಕ್ಷೇತ್ರ ಶಾಸಕರು ಸಿಕ್ಕುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರನ್ನು, ಕಾಂಗ್ರೆಸ್ ಎಲ್ಲ ಕುಟುಂಬಗಳನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಅಲ್ಪಸಂಖ್ಯಾತ, ಜೈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಮುಂದಿನ ಭಾಗವಾಗಿ ವೈದ್ಯ ನಾರಾಯಣ ಹರಿ ಅಂತಾರೆ, ವೈದ್ಯರು ದೇವರಿಗೆ ಸಮಾನ. ಕೊರೋನಾ ಸಂದರ್ಭದಲ್ಲಿ ತಮ್ಮ ಜೀವದ ಹಂಗನ್ನ ಮರೆತು ಜನರಿಗಾಗಿ ಸೇವೆ ಮಾಡಿದಂತಹ ವೈದ್ಯರನ್ನ ಗುರುತಿಸಿ ಈ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಡಾಕ್ಟರ್ ಗಿರೀಶ್ ನಾವ್ಡ ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆ ಮೇಲೆ ಸ್ವಾಗತಿಸಬೇಕು. ಇದೀಗ ಆಲ್ರೆಡಿ ಡಿಸೋಜರ್ ಅವರ ಪದಗ್ರಹಣ ಕಾರ್ಯಕ್ರಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿ ದ್ವಿತೀಯ ಬಾರಿಗೆ ನೇಮಕಗೊಂಡಿರುವಂತಹ Maxi D'Souza, Mohsin Punya, Abdul Salim, Ismail, Noba D'Souza, Abdul Samir, Mohammad ಪದಾಧಿಕಾರಿಗಳು, ಹೆಸರುಗಾರರ ಪದಾಧಿಕಾರಿಗಳು ಸೈಯದ್ ನಾಸಿರ್ ಹುಸೇನ್ ನಮ್ಮ ಕರ್ನಾಟಕ ಮಣ್ಣಿನ ಮರ ಭಾರತೀಯ ಹೆಸರನ್ನ ಭಾರತಕ್ಕೆ ಹಾರಿಸಿಕೊಂಡ ಸ್ವರಾಜ್ಯ ಸೇನೆಯ ನಾಯಕ, ರಾಜ್ಯಸಭಾ ವಿರೋಧ ಪಕ್ಷದ ಮುಖ್ಯ ಸದಸ್ಯರಾಗಿರುವುದು ಸಂದರ್ಭದಲ್ಲಿ ಉಳ್ಳಾಲ ಅರ್ಥಪೂರ್ಣವಾದ ಕಾರ್ಯಕ್ರಮ ನಡೆಸಿದ್ದಾರೆ. ವೇದಿಕೆಯಲ್ಲಿ ಅಧ್ಯಕ್ಷರು ಡಿ ಫಾತಿಮಾ, ಲತಾ ಪರಮೇಶ್ವರ್ ಪೂಜಾರಿ, ಅಂಗಮಗಳು, ಚಂಚಲಾಕ್ಷಿ, ಕೊಡಾಚೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ದಯವಿಟ್ಟು ಪ್ರಥಮ ಪ್ರಜೆ, ಅದೇ ರೀತಿ ಪಂಚಾಯತ್ ಅಧ್ಯಕ್ಷೆ ನಸ್ರೀನ್ ಹೊರಡಿಕೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಮಾನ್ಯ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಿಗೆ ಸನ್ಮಾನ ನೆರವೇರಿಸಿದೆ. ಇತ್ತೀಚಿನ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂತಹ ನಮ್ಮ ಪಕ್ಷದ ಹೆಮ್ಮೆಯ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರುಗಳು ಪಕ್ಷದ ನಾಯಕರುಗಳಿಂದ ಸ್ಮರಣೀಯವನ್ನು ಸ್ವೀಕರಿಸ್ತಾ ಇದ್ದಾರೆ. ಗ್ರಾಮ ಪಂಚಾಯತ್
ಇನ್ನಷ್ಟು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯಲು ಸದಾಶಯದ ಹಾರೈಕೆಗಳು ವ್ಯಕ್ತಪಡಿಸ್ತಾ ಇವೆ. ಇವತ್ತು ಸನ್ಮಾನ ಸ್ವೀಕರಿಸಿದ ಗ್ರಾಮ ಪಂಚಾಯತ್ ಹಾರೈಸಿದ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಪ್ರಧಾನ ಸಮಿತಿಯ ಪದಾಧಿಕಾರಿಗಳಿಗೆ ಆಯ್ಕೆಗೊಂಡಿರುವ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಪದಾಧಿಕಾರಿಗಳಿಗೆ ಆಯ್ಕೆಗೊಂಡಿರುವವರಿಗೆ ಇದೀಗ ಆದೇಶ ಪತ್ರವನ್ನು ವಿವರಿಸಿದ ವೇದಿಕೆಯಲ್ಲಿ ಉಪಾಧ್ಯಕ್ಷರಾಗಿ ಎಂ ಮೊಹಮ್ಮದ್ ಅವರು, ಅದೇ ರೀತಿ ಮ್ಯಾಕ್ಸಿನ್ ಡಿಸೋಜ್ ಅವರು ಉಪಾಧ್ಯಕ್ಷರಾಗಿದ್ದರು. ಮೊಹಮ್ಮದ್ ಶರೀಫ್ ಮುನ್ನಡೆಯಲ್ಲಿ ಎಂಬ ಅಲ್ಪಸಂಖ್ಯಾತ ಘಟಕ ಬಲಿಷ್ಠವಾಗಿ ಬಂದು ಮೂಡಿ ಬರ್ತಾ ಇದೆ. ನವೀನ್ ಡಿಸೋಜ, ಉಳ್ಳಾಲ ನಗರಸಭೆ ಅಧ್ಯಕ್ಷ ನವೀನ್ ಡಿಸೋಜ, ನಸೀರ್ ಬಾಗ್ಲಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಲ್ಪಸಂಖ್ಯಾತ ನವೀನ್ ಡಿಸೋಜ ಮುಂದೂರು, ಅಬ್ದುಲ್ ಲತೀಫ್ ಪಂಜರ ತಲಪಾಡಿ, ಅಬ್ದುಲ್ ಲತೀಫ್ ಪಂಜರ ಅರ್ಥಪೂರ್ಣವಾದ ಕಾರ್ಯಕ್ರಮ. ಡಿಎಂ ಮೊಹಮ್ಮದ್ ಪುಷ್ಟಿ ಮೊಹಮ್ಮದ್ ಸ್ವಾತಂತ್ರ್ಯ ಪೂರ್ವ ನಂತರ ಹಲವಾರು ನಾಯಕರುಗಳ ಬಲಿದಾನ ನೀಡಿದಂತಹ ರಾಷ್ಟ್ರೀಯ ಪಕ್ಷ ವಿಶೇಷವಾಗಿ ಸಮಾಜ ಮುಖ್ಯವಾಹಿನಿಯಾದ ಅಲ್ಪಸಂಖ್ಯಾತ ಘಟಕ ಪಕ್ಷ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಹೆಮ್ಮೆಯ ಅಧ್ಯಕ್ಷರಾಗಿ ದ್ವಿತೀಯ ಬಾರಿಗೆ ಆಯ್ಕೆಗೊಂಡಿರುವ ಆಲ್ವಿನ್ ಡಿಸೋಜ ಹಾಗೂ ತಂಡದವರು ಸಿರಾಜುದ್ದೀನಿ ನೇರ ಪ್ರಸಾದ ಮೂಲಕ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಅಬ್ದುಲ್ ಸಲಾಂ ತಲಪಾಡಿ, ಹಲವಾರು ಗಣ್ಯರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಶ್ರೀಮತಿ ಮಮತಾ ಮಾಜಿ ಅಧ್ಯಕ್ಷರು ಹಾಲಿ ಕ್ರಾಂತಿ ಗೋಳಿಗಲ್, ಲುಕ್ಮಾನ್ ಬಂಟ್ವಾಳ, ಗ್ರಾಮ ಪಂಚಾಯತ್ ನಮ್ಮ ಗ್ರಾಮ ಸಮಿತಿಯ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಡಿಸಲಾಯಿತು. ನಮ್ಮ ಗ್ರಾಮದ ಎಲ್ಲ ಘಟಕ ಅಧ್ಯಕ್ಷ ಕೂಡ ಗೌರವಿಸಲಾಯಿತು. ಗುರುತಿಸಿಕೊಂಡು ಇದೀಗ ಅವರನ್ನ ಗೌರವಪೂರ್ವಕವಾಗಿ ಅಭಿನಂದಿಸುವಂತಹ ಕಾರ್ಯಕ್ರಮ ವೇದಿಕೆಯಲ್ಲಿ ಮಾನ್ಯ ನಾಸಿರ್ ಹುಸೇನ್ ಅವರು ದಯವಿಟ್ಟು ಆಗಮಿಸಬೇಕು. ಅದೇ ರೀತಿ ಸೈಯದ್ ಅಹಮದ್ ಅವರು ಕೂಡ ದಯವಿಟ್ಟು ಹುಸೇನ್ ಪುಣ್ಯ ಹಾಜಿ, ಯೂಸುಫ್ ಬಾವ್ ಬೆಲ್ಮಾ, ದುಮ್ಮಣ್ಣ ಬಿಡಾರ್ ವೇದಿಕೆಯ ಮೇಲೆ ದಯವಿಟ್ಟು ಬರಬೇಕು. ಈ ಸನ್ಮಾನ ಚಪ್ಪಾಳೆಯ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯ ಕಾಂಗ್ರೆಸ್ಸಿಗರಾದಂತಹ ರಾಹುಲ್ ಡಿಸೋಜ ಅವರು ಕೂಡ ವೇದಿಕೆ ಮೇಲೆ ಬರಬೇಕು, ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪಕ್ಷಕ್ಕಾಗಿ ಸುಪತ್ರದ ಲಾಭವನ್ನು ಮಾಡಿಕೊಳ್ಳುವ ಹಿರಿಯ ನಮ್ಮ ಸತೀಶ್ ಉಳ್ಳಾಲ್ ಅವರು ಉತ್ತರ ಪ್ರದೇಶದಲ್ಲಿ ಒಂದು ಅತ್ಯಂತ ಬಿಜೆಪಿಯ ಬಲಿಷ್ಠವಾದ ಸ್ಥಳ. ಆ ಪ್ರದೇಶದಲ್ಲಿ ಕಾಂಗ್ರೆಸ್ ಅನ್ನು ಸಂಘಟಿಸಲಿಕ್ಕೆ ತನ್ನ ವಿಶೇಷವಾದ ನೇತೃತ್ವ ವಹಿಸಿಕೊಂಡು ಸೋಮೇಶ್ವರ ಗ್ರಾಮ ಪಂಚಾಯತಿಯ ಅಜೇಯ ಸದಸ್ಯರು ಇಷ್ಟೊಂದು ಸೋಲಿಲ್ಲ ಅವರಿಗೆ ಇದರಲ್ಲಿ
ಮಾರ್ಗದರ್ಶಕರು, ನೇರ ನೀರಿನ ವ್ಯಕ್ತಿತ್ವ, ನನ್ನ ತಂದೆ ಬಲ ಆದ್ಮೇಲೂ ನನ್ನ ಜನ ಬೈತಾರೆ, ಆದ್ರೂ ಕೂಡ ಅವರ ಮಾರ್ಗದರ್ಶನ ನಮಗೆಲ್ಲರಿಗೂ ಕೂಡ ಅತಿ ಅಗತ್ಯ ಅಂತ ನಮ್ಮನ್ನೆಲ್ಲರ ಗುರುತಿಸಿ ಗೌರವ ಅತ್ಯಂತ ಸಂತೋಷ ಆಗ್ತದೆ. ದೇವರಿಗೆ ಅತ್ಯಂತ ದೊಡ್ಡ ದೀರ್ಘಾಯುಷ ಆರೋಗ್ಯ ಶಕ್ತಿ ಕೊಟ್ಟು ಪಕ್ಷಕ್ಕಾಗಿ ಇನ್ನೂ ಕೂಡ ನಮಗೆ ಸಹಾಯ ಕೊಡಲಿ, ಶಕ್ತಿ ಕೊಡಲಿ. ಕುಂಪಲದ ಆಶ್ರಯ ಕಾಲೋನಿಯಲ್ಲಿ ಬಡ ಜನ ಇವತ್ತು ಜೀವನ ಮಾಡ್ತಿದ್ರೆ ಅದಕ್ಕೆ ಸತೀಶ್ ಉಲ್ಲಾಲ್ ಧೂಮನ ಪ್ರಮುಖ ಕಾರಣ ಅಂತ ನಾನು ಹೇಳಿದ್ದೇನೆ. ಮುನ್ನಡೆಸಿಕೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದು ಅತ್ಯಂತ ತಾಳ್ಮೆ, ಪ್ರೀತಿ, ವಿಶ್ವಾಸ ಮತ್ತು ಅತ್ಯಂತ ಸಮಾಧಾನದಿಂದ ಅವರ ಮನೆಯಲ್ಲಿ ನಮಗೆ ಮೀಟಿಂಗ್ ಮಾಡಿ ಚಾ ಕೊಟ್ಟು ಇದನ್ನ ಗಂಧವನ್ನೆಲ್ಲ ಸರಿಪಡಿಸಿ 300ರಷ್ಟು ಸುಲಭದ ಗ್ರಾಮ ಅಲ್ಲ, 300ರ ಭೀಷ್ಮರಿಂದಲೇ ಗುರುತಿಸಿಕೊಳ್ಳಲಿಕ್ಕೆ ಅವರಿಗೆ ಸನ್ಮಾನಿಸಿದ ಸಂತೋಷವಾಗಿರಲಿಕ್ಕೆ ಬಯಸ್ತೇನೆ. ಅದಲ್ಲದೆ ಅವರಿಗೆ ಉಲ್ಲಾಸದ ಗಾಂಧಿ ಅಂತ ಈಗಾಗಲೇ ಹೆಸರುಪಟ್ಟ ಸಂದರ್ಭದಲ್ಲಿ ಅಶೋಕರಾಗಿಯೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬಂದು ನಮಗೆ ಎಲ್ಲರಿಗೂ ಕೂಡ ಮಾರ್ಗದರ್ಶನ ಇರ್ತಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯಿಸಿಕೊಂಡು ಕುಟುಂಬದ ಇನ್ನಷ್ಟು ನಮಗೆ ಮಾರ್ಗದರ್ಶನ ಸಲಹೆ ಸೂಚನೆ ಎಲ್ಲ ಹಂತದಲ್ಲಿ ಕೊಡಬೇಕಂತ ಕೇಳಿಕೊಂಡು ಇವತ್ತು ನಗರಸಭೆ ವ್ಯಾಪ್ತಿಯಲ್ಲಿ ಹೊಸ ಕುಟುಂಬದ ಹಲವಾರು ಶಿಕ್ಷಕರು ಇವತ್ತು ಸಭೆ ನಮ್ಮ ಪಂಚಾಯತ್ ಸದಸ್ಯರಾಗಿದ್ದಾರೆ, ನಗರಸಭಾ ಸದಸ್ಯರಾಗಿದ್ದಾರೆ, ಪಂಚಾಯತ್ ಹಂತದಲ್ಲಿ ಇವತ್ತು ಸ್ಥಾನ ಗಳಿಸಿಕೊಂಡಿದ್ದಾರೆ. ಇವೆಲ್ಲರೂ ಅತ್ಯಂತ ಯಶಸ್ವಿ ಆಗಬೇಕಾದ್ರೆ ಕುಟುಂಬದ ಮಾರ್ಗದರ್ಶನ ಸಲಹೆ ಸೂಚನೆ ಅದು ಪ್ರಮುಖ ಕಾರಣ ನಾನು ಬಯಸ್ತೇನೆ. ಧನ್ಯವಾದಗಳು. ಒಂದು ಮೈಯದ್ಯಾಕ, ಕುಂಜಿಮೋನಾಕ ಮತ್ತು ಮೊಹಮ್ಮದ್ ಮುಕ್ಕಚೇರಿ ಅತ್ಯಂತ ಹಿರಿಯರಾಗಿದ್ದುಕೊಂಡು ಬಹುಶಃ ಸತತವಾಗಿ ಅನ್ಬೀಟನ್ ನಗರಸಭಾ ಸದಸ್ಯರಾಗಿ ಇವತ್ತು ಇದ್ದಿದ್ದು ಮೊಹಮ್ಮದ್ ಮುಕ್ಕಚೇರಿ ಇದ್ದಾರೆ. 5 ಸಲ ನಗರಸಭೆ ಸದಸ್ಯರಾಗಿ, ನಗರಸಭೆಯ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಈಗ ನಮ್ಮ ಪಕ್ಷದ ಕೋಆರ್ಡಿನೇಷನ್ ಕಮಿಟಿಯ ಅಧ್ಯಕ್ಷರಾಗಿ ಇವತ್ತು ಕಲಿಸಿದ್ದಾರೆ. ಇವರ ಇಂಗ್ಲಿಷ್ ಅಂದ್ರೆ ಎಷ್ಟು ಅತ್ಯುತ್ತಮವಾದ ಇಂಗ್ಲಿಷ್ ಅಂತ ಹೇಳಿದ್ರೆ ಇಡೀ ಉಲ್ಲಾಲ್ ಇವರು ಬ್ರಿಟಿಷ್ ಮೋನಾಕ್ ಅಂತ ಯಾರಾದ್ರೂ ಕರೆದಿದ್ರೆ ಅದು ಬ್ರಿಟಿಷ್ ಹೆಸರು ನಮ್ಮ ಮೋನಾಕನಿಗರಿಗೆ ಮಾತ್ರ ಇರುವಂಥದ್ದು. ಆ ರೀತಿಯ ವಿಶೇಷ ಸಹಕಾರ ಕೊಡೋ ಜೊತೆಯಲ್ಲಿ ಕುಂಜಿಮೋನಾಕ್ ಮತ್ತು ಮೈಯದ್ಯಕ್ಕೆ ಮತ್ತು ನಮ್ಮ ಮೊಹಮ್ಮದ್ ಮುಕ್ಕಚೇರಿ ಅವರು ಕಡಲ್ ಕೊರತೆ ಆಗುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ಮನೆ ಇವತ್ತು ನೆತ್ತಿಲ ಪದದಲ್ಲಿ ಸೈಟ್ ಮಾಡಲಿಕ್ಕೆ, ಪೊಟ್ಟುಗೋಲಿಯಲ್ಲಿ ಇವತ್ತು ಸೈಟ್ ಆಗಲಿಕ್ಕೆ, ಬೆಲ್ಮದ ಅಂಬೇಡ್ಕರ್ ನಗಲಿ ಕೋಟೆಪುರ ಒಂದು ಕೂತ್ಕೊಳಿಸಲಿಕ್ಕೆ ಅಥವಾ ಉಲ್ಲಾಲದಲ್ಲಿ ಇದ್ದಂಥ ಕಡಲ್ಕೋ ಸಂದರ್ಭ ಜನಾರ್ದನ ಕರೆಸಿ ಇವತ್ತು ಕಡಪರವಾಗಿ 40 ಮನೆ ಇವತ್ತು ಜೀವನ ಮಾಡ್ತಿದ್ರೆ ಮೊಹಮ್ಮದ್ ಮುಕ್ಕಚೇರಿ ಮತ್ತು ಕುಂಜಿಮೋನಾಕ್ ಅದಕ್ಕೆ ಪ್ರಮುಖ ಕಾರಣ ಅಂತ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತೇನೆ. ಅತ್ಯಂತ ತಾಳ್ಮೆಯಿಂದ ಎಲ್ಲ ಬೈಗಳನ್ನು ಕೇಳಿ ನಮ್ಗೆಲ್ಲರಿಗೂ ಸಮರ್ಪಕವಾದ ಅವ್ರ ಬೈಗಳು ಕೇಳಿ ಜನರ ಕೂದಲೆಲ್ಲ ಇವತ್ತು ಹಣ್ಣಾಗಿದೆ. ಆದ್ರೂ ಕೂಡ ಇವತ್ತು ಪಕ್ಷಕ್ಕಾಗಿ ಅವ್ರು ಮುಂದೆ ನಿಂತು ಕೂಡ ಮಾರ್ಗದರ್ಶನ ಕೊಡ್ತಿದ್ದಾರೆ. ಅದಕ್ಕೆ ನಮ್ಮ ಗೌರವ ಎಲ್ಲರಿಗೂ ನಾವು ಸನ್ಮಾನ ಹಿರಿಯರಿಗೆ ಮಾಡಿದ್ದೇವೆ. ಎಲ್ಲರ ಹಿರಿಯರ ಪರವಾಗಿ 2 ಮಾತು ಮತ್ತು 1 ಹಾಡು, ಅದು ಮೊಹಮ್ಮದ್ ಮುಕ್ಕಚೇರಿ ಅಂತ. ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪಕ್ಷ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆಯಾಗುತ್ತಾ ಇದೆ. ಆದ್ದರಿಂದ ನನಗೆ ಈ ಸನ್ಮಾನ ಮಾಡಿದಂಥ ಎಲ್ಲ ಕಿರಿಯರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ತಲೆಬಾಗಿಸಿ ವಂದಿಸಿ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ನಾನು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಪರವಾಗಿ, ಸೋನಿಯಾ ಗಾಂಧಿಯ ಪರವಾಗಿ ಮತ್ತೆ ಇಲ್ಲಿ ನೆರೆದಂತ ನಾಯಕರ ಪರವಾಗಿ ಸಲ್ಯೂಟ್ ಅನ್ನು ಹೊಡೆಯುತ್ತೇನೆ ಬಂಧುಗಳೇ. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದರೆ ಇದು ಈಗಲ್ಲ, 1919ರಲ್ಲಿ ಈ ದೇಶದಲ್ಲಿ ಖಿಲಾಫತ್ ಚಳವಳ ಮಹಾತ್ಮ ಗಾಂಧೀಜಿಯವರು ಈ ದೇಶದಲ್ಲಿ ಖಿಲಾಫತ್ ಚಳವಳವನ್ನು ತಯಾರು ಮಾಡಿದ್ದು ಹಿಂದೂ ಮುಸ್ಲಿಮರನ್ನು ಒಟ್ಟಿಗೆ ಮಾಡಿ ಅಂದಿನಿಂದ ಇಂದಿನವರೆಗೆ ಅದೇ ಐಕ್ಯತೆ, ಅದೇ ಏಕತೆ, ಅದೇ ಸಮಗ್ರತೆ, ಯುನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದಿ ಕಂಟ್ರಿ, ಇದು ಕಾಂಗ್ರೆಸ್ನ ಸಂಕೇತ. ಇವತ್ತು ಬಂಧುಗಳೇ, ಇವತ್ತು ಹೇಳ್ತಾರೆ ಕಾಂಗ್ರೆಸ್ನ ಆಡಳಿತ ಏನು, ನಮ್ಮ ಅಚ್ಚೇದಿನವರ ಆಡಳಿತ ಏನು ಅಂತ ಹೇಳಿ ನೀವೇ ಹೇಳಿ. ಡೀಸೆಲಿಗೆ ಬೆಲೆ ಹೆಚ್ಚಳ, ಪೆಟ್ರೋಲಿಗೆ ಬೆಲೆ ಹೆಚ್ಚಳ, ಬೆಲೆಗಳು ಆಕಾಶದ ಗಗನಕ್ಕೆ. ಹೀಗೆ ಬಿಜೆಪಿಯ ವೈಫಲ್ಯಗಳನ್ನು ಕೂಡ ನಮ್ಮ ನಾಯಕರು ಹೇಳಲಿಕ್ಕಿದ್ದಾರೆ. ಆದ್ದರಿಂದ ನಾನು ಐಕ್ಯದ ಅಮೃತದ ರಸಕ್ಕೆ, ಜೀವದ ಬೆಸುಗೆ, ಕೂಡಿ ಬರೆ ನಮ್ಮೊಳಗೆ 14 ಲೋಕವನ್ನು, 7 ಸಾಗರವನ್ನು ಗೆದ್ದು ದಾಟುವ ವೇಗ ಉಂಟು ಅಂತ ಹೇಳಿಕೊಂಡು 2 ಮಾತನ್ನ ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್.
जय कर्नाटक, सोनिया गांधी की जय, राहुल गांधी की जय, यूटी कादर की जय, ಜೈ ಕಾಂಗ್ರೆಸ್. ಆಗಿದ್ದಾರೆ. ಆದ ಕಾರಣಕ್ಕೋಸ್ಕರ ಅವರೆಲ್ಲ ರೀತಿಯ ನಮಗೆ ಸ್ವಾಗತ ಸಂದರ್ಭದಲ್ಲಿ ನಮಗೆ ಅತ್ಯಂತ ಸಂತೋಷ. ನಾವು ಪ್ರೀತಿಪೂರ್ವಕವಾಗಿ ಎಲ್ಲರ ಪರವಾಗಿ ನಾವು ಅಭಿನಂದನೆ ಪರವಾಗಿ ನಾವು ಶುಭಾಶಯ ಮಾಡಿದ್ದೇವೆ. ಅವರನ್ನು ಶುಭಾಶಯ ಕೋರುತ್ತೇವೆ. ಈಗ ಅನಿವಾಸಿ ಭಾರತೀಯರ ಕಾಂಗ್ರೆಸ್ನ ಪ್ರಮುಖವಾಗಿ ಹರ್ಷರಾಜ್ ಮುಂದಿನವರು ನಮ್ಮ ಬೆಳಮನೆ ಇಲ್ಲಿಯ ಹುಟ್ಟಿದ ದೊಡ್ಡವರಾದವರು ಕೋಟೆಕಾರ ಮಧ್ಯದಲ್ಲಿ ಹರ್ಷರಾಜ್ನ ಮನಸ್ಸರ ಅತ್ಯುತ್ತಮ ಕಾಂಗ್ರೆಸ್ ಕೊಟ್ಟ ದೊಡ್ಡ ಕೊಡುಗೆ. ಇವತ್ತು ನಮ್ಮ ಕಳೆದ ಎಣ್ಣೆ ಅಂತೇಳಿ ಅರೆಕಲ್ ಸರ್ವರಿಗೂ ಇವತ್ತು ಹೆಸರುವಾಸಿಯಾಗಿದೆ. ಆದರೆ ಕುಟುಂಬಸ್ಥರಿಂದ ಬಂದ ಹರ್ಷರಾಜ್ ಮುದ್ದಿಯವರು ಕಾಂಗ್ರೆಸ್ನ ಸಕ್ರಿಯರಾಗಿದ್ದುಕೊಂಡು ಬಹಳಷ್ಟು ವರ್ಷದ ಕೋಟೆಕಾರ ಪಂಚಾಯತಿಯ ಅಧ್ಯಕ್ಷರಾಗಿ, ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ, ವಿವಿಧ ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಯಾಗಿ ವಿವಿಧ ಹಂತದಲ್ಲಿ ಕೋಟೆಕಾರ ಮಂಡಲ ಪಂಚಾಯತ್ ಇದ್ದಾಗ 5 ಗ್ರಾಮ ಪಂಚಾಯತ್ ಸೇರಿಕೊಂಡು ದೊಡ್ಡ ಮಟ್ಟದ ಕೋಟೆಕಾರ ಮಂಡಲ ಪಂಚಾಯತ್ನ ಅಧ್ಯಕ್ಷರ ಕೂಡ ಹರ್ಷರಾಜ್ ಮುದ್ದಿಯವರು. ಇವತ್ತು ಕೋಟೆಕಾರ ಬೀದಿ ಮತ್ತು ದೇವರಕಟ್ಟೆ ಸಂಪರ್ಕ ರಸ್ತೆ ನಿರ್ಮಾಣ ಆಗಲಿಕ್ಕೆ ಮತ್ತು ಹರ್ಷರಾಜ್ ಮುದ್ದಿಯವರ ಕೊಡುಗೆ ಅಪಾರ ಅಂತ ಹೇಳಿಕೆ ನಾನು ಬಯಸ್ತೇನೆ. ಅವರು ಆಗಿದ್ದಾಗ ಅಭಿವೃದ್ಧಿ ಸಂಬಂಧಿಸಿದಂತಾಗಿ ಹಾಗೂ ಎಲ್ಲರಿಗೂ ಕೂಡ ಯುವಕರಿಗೆ ಮಾರ್ಗದರ್ಶಕರಾಗಿದ್ದುಕೊಂಡು ಇವತ್ತು ಯಾವ ರೀತಿ ಒಬ್ಬ ಆರೋಗ್ಯವಂತರಾಗಿದ್ದುಕೊಂಡು ಯುವಕರಿಗೆ ಮಾರ್ಗದರ್ಶನ ಕೊಡ್ಬೋದು ಅಂತ ಹೇಳಿ ಹರ್ಷರಾಜ್ ಮುದ್ದಿಯವರ ನಾವು ಈಗಲೂ ಕೂಡ ಬಹಳಷ್ಟು ಕಲಿಲಿಕ್ಕೆ. ಈ ವಯಸ್ಸಲ್ಲಿ ಕೂಡ ಅವರು ಈ ಕೋಟೆಕಾರ ಪ್ರದೇಶ ಸಂಜೆ 5 ಗಂಟೆಗೆ ಹೋದ್ರೆ ಒಂದು 100 ಯುವಕರ ಜೂರು ಕೂತ್ಕೊಂಡು ಈಗಲೂ ಕೂಡ ವಾಲಿಬಾಲ್ ಮತ್ತು ನೋಡಿದ್ರೆ ಅವ್ರಿಗೆ ಇನ್ನಷ್ಟು ವಿಶೇಷ ಶಕ್ತಿ ಕೊಡಲಿ ಅಂತ ಹೇಳಿ ಅವರ ವಿಶೇಷ ಶುಭಾಶಯ ಸಲ್ಲಿಸ್ತಾರೆ. ಭಾಳ ಡಿಸಿಪ್ಲಿನ್ಡ್ ಆಗಿ, ಭಾಳ ಪೇಷಂಟ್ಲಿ, ಇಷ್ಟೊಂದು ಆರ್ಗನೈಸ್ಡ್ ಆಗಿ ತಾವೆಲ್ಲರೂ ಕೂತ್ಕೊಂಡು ಈ ಕಾರ್ಯಕ್ರಮದಲ್ಲಿ ನೀವು ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ನನಗನ್ಸುತ್ತೆ ಇಡೀ ಸ್ಟೇಟಲ್ಲಿ ಬೇರೆ ಬೇರೆ ಡಿಸ್ಟಿಕ್ಕಲ್ಲಿ, ಬೇರೆ ಬೇರೆ ತಾಲೂಕುಗಳಲ್ಲಿ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿತ್ತು. ಆದರೆ ಒಂದು ಬ್ಲಾಕ್ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತರ ಘಟಕದ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ಆರ್ಗನೈಸ್ಡ್ ಆಗಿ ನೀವು ಮಾಡಿ, ಇಷ್ಟೊಂದು ಡಿಸಿಪ್ಲಿನ್ಡ್ ಆಗಿ ನೀವು ಮಾಡಿರೋದು ನಾನು ಇಡೀ ಸ್ಟೇಟಲ್ಲಿ ಇದು ಫಾರ್ ದಿ ಫಸ್ಟ್ ಟೈಮ್ ಐ ಹ್ಯಾವ್ ಸೀನ್. ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಸೀನಿಯರು, ಮಾಜಿ ಸಚಿವರು, MLA ಅವರು UT ಖಾದರ್ ಸಾಹೇಬರು ಇದ್ದಾರೆ. ಅದರ ಜೊತೆಯಲ್ಲಿ 2 ಬ್ಲಾಕ್ ಪ್ರೆಸಿಡೆಂಟ್ ಇದ್ದಾರೆ, ಮಹಿಳಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದಾರೆ. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಲ್ಪಸಂಖ್ಯಾತರ ಘಟಕದ ಚೇರ್ಮನ್ ಜನಾಬ್ ವೈ ಸಯೀದ್ ಅಹಮದ್ ಅವರಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಮಂಗಳೂರು ಡಿಸ್ಟಿಕ್ ಅಲ್ಪಸಂಖ್ಯಾತರ ಘಟಕದ ಚೇರ್ಮನ್ ಶಾಹುಲ್ ಹಮೀದ್ ಅವರಿದ್ದಾರೆ. ಆಮೇಲೆ NSY ಯೂತ್ ಕಾಂಗ್ರೆಸ್ ಅವರು, ಮಹಿಳಾ ಕಾಂಗ್ರೆಸ್ ಅವರು, ಬ್ಲಾಕ್ ಕಾಂಗ್ರೆಸ್ ಅವರು ಎಲ್ಲರೂ ಇವತ್ತಿಲ್ಲಿದ್ದಾರೆ. ತಮ್ಮೆಲ್ಲರಿಗೆ ನಮಸ್ಕಾರ ಸಲ್ಲಿಸುತ್ತಾ ನಾನು ತುಂಬ ಹೆಚ್ಚೇನು ಮಾತಾಡೋಕೆ ಹೋಗೋದಿಲ್ಲ. ಯಾಕಂದರೆ ಅವಾಗಲೇ ಖಾದರ್ ಸಾಹೇಬರು ಅವರು ಭಾಷಣದಲ್ಲಿ ಸುಮಾರು ಪಾಯಿಂಟ್ಸನ್ನು ಟಚ್ ಮಾಡಿದ್ದಾರೆ. ಆದರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪದಗ್ರಹಣ ಜೊತೆಯಲ್ಲಿ ಕೋವಿಡ್ ಟೈಮಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ನಮ್ಮ ಡಾಕ್ಟರ್ಸಿಗೆಲ್ಲ ನೀವು ಸನ್ಮಾನ ಮಾಡಿ, ಅದರ ಜೊತೆಯಲ್ಲಿ ಈ ಬ್ಲಾಕಲ್ಲಿ ಮತ್ತು ಈ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ 20, 30, 40 ವರ್ಷದಿಂದ ಯಾರು ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ ಅವರಿಗೆಲ್ಲ ಸನ್ಮಾನ ಮಾಡೋದು ಕಾರ್ಯಕ್ರಮನೂ ನೀವೆಲ್ಲ ಇಲ್ಲಿ ಮಾಡಿದ್ದೀರಾ. ಇದು ಅತಿ ಸಂತೋಷವಾದ ಮಾತು ಮತ್ತು ನಮಗೆಲ್ಲ ಇನ್ಸ್ಪೈರ್ ಮಾಡುವಂಥ ಕಾರ್ಯಕ್ರಮ. ಈ ಥರ ಕಾರ್ಯಕ್ರಮಗಳು ಬೇರೆ ಬೇರೆ ಎಲ್ಲ ಬ್ಲಾಕ್ಗಳಲ್ಲಿ ಆಗ್ತಾ ಇರಬೇಕು. ಅವಾಗಲೇ ನಾವು ನಮ್ಮ ಪಾರ್ಟಿಗೆ ಮತ್ತು ನಮ್ಮ ಸಂಘಟನೆಗೆ ಶಕ್ತಿ ಕೊಡುವಂಥ ಕೆಲಸ ನಾವು ಮಾಡಬಹುದು. ಇವತ್ತು ಸುಮಾರು ಕಡೆ ಅಲ್ಪಸಂಖ್ಯಾತರು ತಗೊಂಡು ಅಲ್ಪಸಂಖ್ಯಾತರ ಪಾಲಿಟಿಕ್ಸ್ ಅನ್ನು ತಗೊಂಡು ಸುಮಾರು ಇಶ್ಯೂಸ್ಗಳನ್ನು ದೇಶದ ಬೇರೆ ಬೇರೆ ಭಾಗದಲ್ಲಿ ಚಿಕ್ಕ ಪಾರ್ಟಿಗಳನ್ನು ಈ ಇಶ್ಯೂಸ್ ಅನ್ನು ಎತ್ತುತ್ತಾ ಇದ್ದಾರೆ. ಇವಾಗ ಇಡೀ ಕನಿಷ್ಠ ಒಂದು 10-20 ವರ್ಷದಿಂದ ನಾನು ನೋಡ್ತಾ ಇದ್ದೀವಿ, ಇಡೀ ದೇಶದಲ್ಲಿ ಇವಾಗ ಪಾಲಿಟಿಕ್ಸ್ ನಡೀತಾ ಇರೋದೇ ಅಲ್ಪಸಂಖ್ಯಾತರನ್ನು ಮುಂದೆ ಇಟ್ಬಿಟ್ಟು. ಕೆಲವರು ರಾಜಕೀಯ ಶಕ್ತಿಗಳು ನಮ್ಮ ದೇಶದಲ್ಲಿ ಬೆಳ್ಕೊಂಡು ಬಂದಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಕೂಡ ಇದ್ದಾರೆ, ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೂಡ ಇವತ್ತಿದ್ದಾರೆ. ಅವರು ಆಡಳಿತ ಪಕ್ಷವಾಗಿ ಕೂಡ ಅವರು ಎಲ್ಲರಿಗೆ ಸಮಾನತೆಯಿಂದ ನೋಡೋ ಬದಲು ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡಿ ಅಲ್ಪಸಂಖ್ಯಾತರ ವಿರುದ್ಧ
ಬಹಿರಂಗವಾಗಿ ಮಾತಾಡಿ ಸ್ಟೇಟ್ಮೆಂಟ್ಸ್ ಕೊಟ್ಟು ಪೋಲರೈಸ್ ಮಾಡಿ ಕಮ್ಯುನಲೈಸ್ ಮಾಡಿ ಅಧಿಕಾರದಲ್ಲಿ ಇರುವಂತ ಕೆಲಸ ಅವರು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸುಮಾರು ಲಾರ್ಜ್ ಎಕ್ಸ್ಟೆಂಟ್ ಸಕ್ಸಸ್ಫುಲ್ ಆಗಿದ್ದಾರೆ ಅವರು ಅದರಲ್ಲಿ. ಇವಾಗ ಇಂಥ ಟೈಮಲ್ಲಿ ನಾವು ನಮ್ಮ ಪಾರ್ಟಿಯಲ್ಲಿ ಯಾವ ಥರ ಅಲ್ಪಸಂಖ್ಯಾತರಿಗೆ ಪ್ರೊಟೆಕ್ಷನ್ ಕೊಡಬೇಕು, ಯಾವ ಥರ ಅವರು ರೈಟ್ಸನ್ನು ಕಾಪಾಡಬೇಕು, ಯಾವ ಥರ ಅವರಿಗೆ ಸ್ಟ್ರೆಂಥನ್ ಮಾಡಬೇಕು, ಯಾವ ಥರ ಅವರಿಗೆ ನಾವು ಪೊಲಿಟಿಕಲ್ ಪಾರ್ಟಿಸಿಪೇಷನಲ್ಲಿ ಮುಂದೆ ಇಡಬೇಕು, ಇವೆಲ್ಲ ನಾವು ಮತ್ತು ನಮ್ಮ ಸೀನಿಯರ್ ರಾಜಕಾರಣಿಗಳೆಲ್ಲ ವಿಶೇಷವಾಗಿ ಇದ್ರ ಮೇಲೆ ಯೋಚನೆ ಮಾಡುವಂಥ ಪರಿಸ್ಥಿತಿ ಇವಾಗೆಲ್ಲ ನಮಗೆ ಬಂದಿದೆ. ಕೆಲವೊಂದ್ಸಲ ರಾಜಕೀಯ ಪಕ್ಷಗಳು ಈಗ ಮೈನಾರಿಟೀಸ್ ಬಗ್ಗೆ ಮಾತಾಡಿದ್ರೆ, ಮುಸಲ್ಮಾನರ ಬಗ್ಗೆ ಮಾತಾಡಿದ್ರೆ, ಇವಾಗ ಎಲ್ಲಿ ನಮ್ಮ ಕಡೆಯಿಂದನೂ ರಿವರ್ಸ್ ಪೋಲರೈಸೇಷನ್ ಆಗಿಬಿಡುತ್ತಾ ಅಂದ್ಬಿಟ್ಟು ಮಾತಾಡೋದು ಕೂಡ ಬಿಟ್ಬಿಟ್ಟಿದ್ದಾರೆ. ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಅಂಥ ಟೈಮಲ್ಲಿ ನಮ್ಮ ಅಲ್ಪಸಂಖ್ಯಾತರ ಘಟಕದವರು ಏನು ಮಾಡಬೇಕು, ಯಾವ ಥರದ ಆಕ್ಟಿವಿಟೀಸ್ ಮಾಡಬೇಕು, ಯಾವ ಥರ ಅವರು ಆಕ್ಟಿವ್ ಆಗಿರ್ಬೇಕು ಅನ್ನೋದು ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಇವಾಗ ಖಾದರ್ ಸಾಹೇಬರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಅಲ್ಪಸಂಖ್ಯಾತರ ಘಟಕದವರು ಮತ್ತೆ ಮುಂದೆ ನಿಂತ್ಕೊಂಡು ಇವಾಗ ಚೇರ್ಮನ್ ಪದಾಧಿಕಾರಿಗಳೆಲ್ಲ ಆಗಿರೋರೆಲ್ಲರೂ ಮುಂದೆ ನಿಂತ್ಕೊಂಡು ಬಹುಸಂಖ್ಯಾತ ಜನರ ಜೊತೆಗೆ ತಗೊಂಡು ಮತ್ತೆ ಬೇರೆ ಬೇರೆ ಎಲ್ಲ ಜಾತಿಯ ಬೇರೆ ಬೇರೆ ಎಲ್ಲ ಧರ್ಮದ ಜನರನ್ನೆಲ್ಲ ತಗೊಂಡು ಒಕ್ಕೂಟ ಮಾಡಿ ನಮ್ಮ ಸಂಘಟನೆ ಕಟ್ಟೋ ಕೆಲಸ ನಾವು ಮಾಡಲೇಬೇಕು ಅಂದ್ಬಿಟ್ಟು ಮಧ್ಯಾಹ್ನ ನಾನು ಒಂದು ಮಾತು ಹೇಳ್ತಾ ಇದ್ದೆ. ನಮ್ಮ DCC ಆಫೀಸಲ್ಲಿ ನಾವು ಅಲ್ಪಸಂಖ್ಯಾತರ ಘಟಕದಲ್ಲಿ ಜನರಲಿ ನಾವೇನು ಮಾತಾಡ್ತೀವಿ, ಎಲೆಕ್ಷನ್ ಬಂದಾಗ ಇವನಿಗೆ ಕೌನ್ಸಿಲರ್ ಟಿಕೆಟ್, ಅವನಿಗೆ ZP ಟಿಕೆಟ್, MLA ಟಿಕೆಟ್, MLC ಟಿಕೆಟ್ ಇವೆಲ್ಲ ಕೇಳಕ್ಕೆ ನಾವು ಮುಂದೆ ನಿಂತ್ಕೊಂತೀವಿ. ನಮಗೆ ಸಿಗ್ತಾ ಇಲ್ಲ, ನಮಗೆ ಕೊಡ್ತಾ ಇಲ್ಲ ಅನ್ನೋದೊಂದು ಡಿಬೇಟ್ ಪಾರ್ಟಿಯಲ್ಲಿ ನಾವು ನಡ್ಸಕ್ ನೋಡ್ತಾ ಇರ್ತೀವಿ. ಅದು ಒಂದ್ ಕಡೆ ಇರಲಿ, ನಮಗೆ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಅಲ್ಲಿ ಪೊಲಿಟಿಕಲ್ ಎಂಪವರ್ಮೆಂಟ್ ನಮ್ದೆಲ್ಲ ಆಗ್ಲೇಬೇಕು. ನಮ್ಮ ರೆಪ್ರೆಸೆಂಟೇಷನ್ ಇರಲೇಬೇಕು. ಪಾರ್ಲಿಮೆಂಟ್ ಆಗಲಿ, ಅಸೆಂಬ್ಲಿ ಆಗಲಿ, ಮುನ್ಸಿಪಾಲಿಟಿ ಆಗಲಿ, ಕಾರ್ಪೊರೇಷನ್ ಆಗಲಿ, ಜಿಲ್ಲಾ ಪರಿಷತ್ ಆಗಲಿ, ಮಂಡಲ್ ಪಂಚಾಯತ್ ಆಗಲಿ, ಎಲ್ಲ ಕಡೆ ನಮ್ಮ ರೆಪ್ರೆಸೆಂಟೇಷನ್ ಇರಲೇಬೇಕು. ಯಾಕಂದ್ರೆ ರೆಪ್ರೆಸೆಂಟೇಷನ್ ಇಲ್ಲ ಅಂದ್ರೆ ನಮ್ಮ ಮಾತು, ನಮ್ಮ ಇಶ್ಯೂಸು, ನಮ್ಮ ಅಜೆಂಡಾವನ್ನು ಎತ್ತೋದಕ್ಕೆ ಜನರಲ್ಲಿ ಇರೋದಿಲ್ಲ. ಸೊ ಅವೆಲ್ಲ ನಾವು ಕೇಳಲೇಬೇಕು. ಬಟ್ ಅದ್ರ ಜೊತೆಯಲ್ಲಿ ಇವತ್ತು ದೇಶದಲ್ಲಿ ಇರೋ ಪರಿಸ್ಥಿತಿಯಲ್ಲಿ ನಮ್ಮ ರೋಲ್ ಏನಾಗಬೇಕು, ನಾವು ಯಾವ ಥರ ನಡ್ಕೋಬೇಕು, ಯಾವ ಥರ ಆಕ್ಟಿವಿಟಿ ನಾವು ಹಮ್ಮಿಕೊಳ್ಳಬೇಕು, ಇವೆಲ್ಲ ನಾವು ಯೋಚನೆ ಮಾಡಬೇಕಾಗುತ್ತೆ. ಇವಾಗ ನಮ್ಮ ಸಮಾಜದಲ್ಲಿ, ನಮ್ಮ ಸೊಸೈಟಿದಲ್ಲಿ ಯಾವ ಥರ ಒಂದೊಂದು ಪರಿಸ್ಥಿತಿ ಇವ್ರು ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ ಅಂದ್ರೆ, ಈ ಏನು ನಮ್ಮ ದೇಶದಲ್ಲಿ ಏನಾದರೂ ಕೂಡ ಅಲ್ಪಸಂಖ್ಯಾತರಿಂದನೇ ಆಗ್ತಾ ಇದೆ. ನೀವು ನಮ್ಮ ಎಕಾನಮಿ ಸರಿಯಾಗಿ ನಡೀತಾ ಇಲ್ಲ ಅಂದ್ರೆ ಕೂಡ ಅಲ್ಪಸಂಖ್ಯಾತರೇ ಆಗ್ತಾ ಇದೆ. GDP ಕೆಳಗೆ ಬೀಳ್ತಾ ಇದ್ರೆ ಕೂಡ ಇವರೇ ಕಾರಣ. ನಮ್ಮ ಸಮಾಜದಲ್ಲಿ ಏನ್ ಕೆಟ್ಟದಾಗ್ತಾ ಇದ್ರೆ ಕೂಡ ಈ ಅಲ್ಪಸಂಖ್ಯಾತರೇ ಕಾರಣ ಟೈಪ್ ಒಂದು ಸೋಷಿಯಲ್ ಮೀಡಿಯಾದವರ್ಗ ಆಗಲಿ, ಇಲ್ಲ ಇವ್ರು ಬಹಿರಂಗವಾಗಿ ಸ್ಟೇಟ್ಮೆಂಟ್ಸ್ ಏನ್ ಕೊಡ್ತಾರೆ ಅದ್ರ ಮೂಲಕವಾಗಿ ಇವಾಗ ನಿನ್ನೆ ಮೊನ್ನೆ CT ರವಿ ಮದ್ರಸಾ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟರು. ಈ ತರ ಎಲ್ಲ ಸ್ಟೇಟ್ಮೆಂಟ್ಸ್ ಕೊಟ್ಟು ಇವರೇ ಎಲ್ಲದಕ್ಕೆ ಕಾರಣ ಅಂದ್ಬಿಟ್ಟು ಒಂದು ಎನಿಮಿ ಮಾಡಿ ಒಂದು ಎನಿಮಿ ಐಡೆಂಟಿಫೈ ಮಾಡಿ ಮುಸಲ್ಮಾನರು ಮತ್ತೆ ಬೇರೆ ಅಲ್ಪಸಂಖ್ಯಾತರೆಲ್ಲ ಒಂದು ಗೂಡ್ಸಿ ಇವರು ಒಂದು ಟೈಪ್ ಒಂದು ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡೋ ಕೆಲಸ ಇವರು ಮಾಡಕ್ ಹೊಂಟಿದ್ದಾರೆ. ಸೊ ಇಂಥ ಸಮಯದಲ್ಲಿ ಸ್ಪೆಷಲ್ ಅಲ್ಪಸಂಖ್ಯಾತ ನಾಯಕರಾಗ್ಲಿ, ಅಲ್ಪಸಂಖ್ಯಾತ ಘಟಕದವರು ಆಗ್ಲಿ, ನಾವೆಲ್ಲ ಮುಂದೆ ನಿಂತ್ಕೊಂಡು ಈಗ ಬರೇ ಅಲ್ಪಸಂಖ್ಯಾತರಿಗೋಸ್ಕರ ಮಾತಾಡೋ ಕೆಲಸ ಮಾಡಬಾರ್ದು ನಾವು. ಅದ್ರ ಜೊತೆಯಲ್ಲಿ ಇವಾಗ ಯಾರನ್ನ ಜೊತೆಯಲ್ಲಿ ಅನ್ಯಾಯ ಆಗ್ಲಿ, ಯಾರನ್ನ ಜೊತೆಯಲ್ಲಿ ಇಂಜಸ್ಟಿಸ್ ಆಗ್ಲಿ, ದಲಿತರ ಜೊತೆಯಲ್ಲಿ ಇಂಜಸ್ಟಿಸ್ ಆದಾಗ, ಹಿಂದುಳಿದ್ರ ಸಮಾಜದ ಜೊತೆಯವರು ಇಂಜಸ್ಟಿಸ್ ಆದಾಗ, ಮಹಿಳೆಯರ ಜೊತೆಯಲ್ಲಿ ಇಂಜಸ್ಟಿಸ್ ಆದಾಗ, ರೈತರ ಜೊತೆಯಲ್ಲಿ ಇಂಜಸ್ಟಿಸ್ ಆದಾಗ ನಾವೆಲ್ಲ ಮುಂದೆ ನಿಂತ್ಕೊಂಡು ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ನಾವು ಕೂಡ ನಿಮ್ಗೋಸ್ಕರ ನಾವು ಹೋರಾಟ ಮಾಡ್ತೀವಿ, ನಿಮ್ಗೋಸ್ಕರ ನಿಂತ್ಕೊಂತೀವಿ ಅಂದ್ಬಿಟ್ಟು ಅವ್ರ ಜೊತೆಯಲ್ಲಿ ನಿಂತ್ಕೋ ಕೆಲಸ ನಾವು ಮಾಡಲೇಬೇಕು. ಅವಾಗ್ಲೇ ಇಲ್ಲಪ್ಪ ಇವ್ರು ಅಲ್ಪಸಂಖ್ಯಾತರು ಯಾವತ್ತು ನಮ್ಗೋಸ್ಕರ ಏನಾದ್ರೂ ಅನ್ಯಾಯ ಆಗ್ಲಿ ಅವ್ರು ನಮ್ಗೋಸ್ಕರ ನಿಂತ್ಕೊಂತಾರೆ, ಜಸ್ಟಿಸ್ ಕೊಡ್ಸೋಕ್ಕೋಸ್ಕರ ನಿಂತ್ಕೊಂತಾರೆ, ನ್ಯಾಯ ಕೊಡ್ಸೋಕೋ ನಿಂತ್ಕೊಂತಾರೆ. ಅದಕ್ಕೆ ಅವ್ರ ಮೇಲೆ ಗಾಜ್ ಬಿದ್ದಾಗ, ಅವ್ರ ಮೇಲೆ ಭಾರ ಆದಾಗ, ಇಲ್ಲಾಂದ್ರೆ ಅವ್ರ ಟಾರ್ಗೆಟ್ ಆದಾಗ ನಾವು ಕೂಡ ಅವ್ರ ಜೊತೆಲಿ ಹೋಗಿ ನಿಂತ್ಕೋಬೇಕು ಅನ್ನೋ ಒಂದು ಫೀಲಿಂಗ್ ಅವರಲ್ಲೆಲ್ಲ ಬರಬೇಕು. ಆ ತರ ಒಂದು ಆಕ್ಟಿವಿಟೀಸ್ ನಾವು ಮಾಡ್ಬೇಕಂದ್ಬಿಟ್ಟು ನಾನು ನಮ್ಮ ಅಲ್ಪಸಂಖ್ಯಾತರ ಘಟಕದವರಿಗೆ ಹೇಳ್ತೀನಿ. ಯಾಕಂದ್ರೆ ಏನಾಗಿದೆ, ಸೊಸೈಟಿಯ ಪೆರಿಫರಿಗೆ ನಮ್ಮನ್ನು ದೂಕಕ್ಕೆ ನೋಡ್ತಾ ಇದ್ರೆ ಕೆಲವು ಶಕ್ತಿಗಳು ನಮ್ಮನ್ನು ಸೊಸೈಟಿನ ಸಮಾಜನ
ಪೆರಫರಿಗೆ ನಮ್ಮನ್ನು ದೂಕಕ್ಕೆ ನೋಡ್ತಾ ಇದ್ದಾರೆ. ನಾವು ಸೆಂಟರ್ ಸ್ಟೇಜ್ ತಗೋಬೇಕಂದ್ರೆ ನಾವು ಎಲ್ಲರಿಗೆ ಜೊತೆಯಲ್ಲಿ ತಗೊಂಡು ಹೋದ್ರೆ ಮಾತ್ರ ನಾವು ಸೆಂಟರ್ ಸ್ಟೇಜ್ ತಗೊಳಕಾಗ್ತೀವಿ. ನಾವು ಕಾಂಪಿಟೇಟಿವ್ ಕಮ್ಯುನಿಸಮ್ ನಲ್ಲಿ ಹೋದ್ರೆ ಅವ್ರು ಆ ತರ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಈ ತರ ಮಾಡಬೇಕು. ಅವ್ರು ರ್ಯಾಡಿಕಲೈಸ್ ಆಗ್ತಾ ಇದ್ದಾರೆ, ಅದಕ್ಕೆ ನಾವು ಕೂಡ ರ್ಯಾಡಿಕಲೈಸ್ ಆಗಬೇಕು. ಅವರು VHP, ಬಜರಂಗ್ ದಲ್, RSS ನಲ್ಲಿ ಅವ್ರ ಹುಡುಗರು ಹೋದ್ರೆ ನಮ್ಮವ್ರು ಕೂಡ MIM, SDP, FI, PFI ಅಂತ ಸಂಘಟನಾ ಮಾಡಿ ಅದರಲ್ಲಿ ಹೋಗ್ಬೇಕು. ಈ ತರ ಕಾಂಪಿಟೇಟಿವ್ ಕಮ್ಯುನಿಸಮ್ ನಾವು ಮಾಡಕ್ ಹೋದ್ರೆ ಈ ದೇಶನೇ ಉಳಿಯೋದಿಲ್ಲ. ನಾವೇನು 70-75 ವರ್ಷದಿಂದ ಈ ದೇಶ ಕಟ್ಕೊಂಡ್ ಬಂದಿದ್ದೀವಿ. ಗಾಂಧಿ ಅವರ ಐಡಿಯಾಲಜಿ, ನೆಹರು ಅವರ ಐಡಿಯಾಲಜಿ ಮೇಲೆ ನಾವೇನು ಈ ದೇಶ ಕಟ್ಟುವ ಒಂದು ಸೆಕ್ಯುಲರ್ ದೇಶ ಏನು ಕಟ್ಟಿದ್ದೀವಿ, ನಿರ್ಮಾಣ ಮಾಡಿದ್ದೀವಿ. ಏನ್ ನಾವು ಇವಾಗ ಖಾದರ್ ಸಾಹೇಬ್ರು ಹೇಳ್ತಾ ಇದ್ರು, ಯೂನಿಟಿ ಇನ್ ಡೈವರ್ಸಿಟಿ. ಬೇರೆ ಬೇರೆ ಡೈವರ್ಸ್ ರಿಲಿಜಿಯನ್ಸ್, ಕಾಸ್ಟ್, ಭಾಷೆಗಳು, ಕಲರ್, ಹೈಟ್, ರೀಜನ್, ಬೇರೆ ಬೇರೆ ಎಲ್ಲ ನಮ್ಮ ಹತ್ರ ಭಿನ್ನಮತ ಇದ್ರೂ ಕೂಡ ನಾವು ಒಂದಾಗಿ ಏನು 75 ವರ್ಷದಿಂದ ಒಂದು ಬಲಿಷ್ಠ ರಾಷ್ಟ್ರವನ್ನು ಕಟ್ಟಿ ನಾವು ಒಂದು 75 ವರ್ಷದಿಂದ ನಾವು ಕಷ್ಟ ಬಿದ್ದಿದ್ದೀವಿ. ಅದಕ್ಕೆ ನಾವು ಹೊಡಿಬೇಕು, ಅದನ್ನೆಲ್ಲ ನಾವು ಮತ್ತೆ ವಾಪಸ್ಸು ಪ್ರೀ ಇಂಡಿಪೆಂಡೆನ್ಸ್ ಡೇಸಿಗೆ ತಗೊಂಡು ಹೋಗ್ಬೇಕಂದ್ರೆ ನಾವು ಈ ಮೈನಾರಿಟಿ ಕಮ್ಯುನಿಸಮ್ಗೆ ನಾವು ಅದಕ್ಕೆ ಶಕ್ತಿ ಕೊಡ್ಕೊಂತ ಹೋಗ್ಬೇಕು. ಸ್ಪೆಷಲಿ ಈ ಭಾಗದಲ್ಲಿ SDP, PFI ಅವರು ಸ್ಟ್ರಾಂಗ್ ಆಗಿದ್ದಾರೆ. ಆ ಕಡೆ ನಾನು ಮೊನ್ನೆ ಒಂದು 2-3 ದಿವಸದಿಂದ ಅಲ್ಲಿ ಗುಲ್ಬರ್ಗಾದಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದೆ. ಅಲ್ಲಿ ಹೈದರಾಬಾದಿಂದ ಬಂದು MIM ಅವರು ಅಲ್ಲಿ ಬರೀ ಕಾಂಗ್ರೆಸ್ ಬಗ್ಗೆ ಮಾತಾಡೋದು, ಕಾಂಗ್ರೆಸ್ ಅವರು ಅದು ಮಾಡಿದ್ರು, ಕಾಂಗ್ರೆಸ್ ಅವರು ಮೈನಾರಿಟೀಸ್ಗೆ ಹಚ್ಕೊಂಡಿಲ್ಲ, ಕಾಂಗ್ರೆಸ್ ಅವರು ಸ್ಥಾನಮಾನ ಮೈನಾರಿಟೀಸ್ ಕೊಟ್ಟಿಲ್ಲ, ಕಾಂಗ್ರೆಸ್ ಅವರು ಬಾಬ್ರಿ ಮಸ್ಜಿದ್ ಬೀಳ್ಸಕ್ಕೆ ಕಾಂಗ್ರೆಸ್ ಅವರು ಕಾರಣ, ಕಾಂಗ್ರೆಸ್ ಅವ್ರದ್ದು ಸೆಕ್ಯುಲರಿಸಮ್ ಅಲ್ಲ ಅದು ಅಂದ್ಬಿಟ್ಟು ಬರೇ ಇವೆಲ್ಲ ಅಸದ್ದಿನ ಓದಿಸಿಯವ್ರು ಬರೇ ಇವೇ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಅವ್ರು ಯಾವುದೇ ಭಾಷಣದಲ್ಲಿ ಮೈನಾರಿಟೀಸ್ಗೆ ಎಜುಕೇಶನ್ ಬಗ್ಗೆ, ಅವ್ರ ಎಕನಾಮಿಕ್ ಎಂಪವರ್ಮೆಂಟ್ ಬಗ್ಗೆ, ಅವ್ರ ಪೊಲಿಟಿಕಲ್ ಎಂಪವರ್ಮೆಂಟ್ ಬಗ್ಗೆ, ಅವ್ರ ಸಮಾಜದಲ್ಲಿ ಸ್ಥಾನಮಾನಕ್ಕೋಸ್ಕರ ಅದರಲ್ಲಿ ಅವ್ರ ಅಜೆಂಡಾ, ಅವ್ರ ಭಾಷಣಗಳಲ್ಲಿ ಇವೆಲ್ಲ ಇರೋದಿಲ್ಲ. ಬರೇ ಕಾಂಗ್ರೆಸ್ ಇದು ಮಾಡಿದ್ರು, ನಮ್ಮನ್ನು ಅದು ಕೊಟ್ಟಿಲ್ಲ, ನಮ್ಮನ್ನು ಇದು ಕೊಟ್ಟಿಲ್ಲ. ನಾವು ಇವರಿಗೆ ಹೇಳಕ್ಕೆ ಬಹಳ ಇದೆ. ಇವಾಗ ಯಾರೋ ಇಲ್ಲಿ ಒಬ್ರು ನಿಂತ್ಕೊಂಡು ಹೇಳ್ತಾ ಇದ್ರು, ಕೇರಳದಲ್ಲಿ ಆಂಟೋನಿಯೋದವ್ರಿಗೆ ಮಾಡಿದ್ದೀವಿ, ಮೊಹಮ್ಮದ್ ಕೋಯಾ ಅವ್ರಿಗೆ ಮಾಡಿದ್ದೀವಿ, ಫಾರೂಕ್ ಸಾಹೇಬ್ರಿಗೆ ಪಾಂಡಿಚೇರಿಯಲ್ಲಿ ಚೀಫ್ ಮಿನಿಸ್ಟರ್ ಮಾಡಿದ್ದೀವಿ, ರಾಜಸ್ಥಾನಲ್ಲಿ ಬರ್ಕತುಲ್ಲಾ ಖಾನ್ ಸಾಹೇಬ್ರಿಗೆ ಚೀಫ್ ಮಿನಿಸ್ಟರ್ ಮಾಡಿದ್ವಿ, ಅಬ್ದುಲ್ ರಹಮಾನ್ ಅಂತೋಲಿ ಅವರಿಗೆ ಮಹಾರಾಷ್ಟ್ರದಲ್ಲಿ ಚೀಫ್ ಮಿನಿಸ್ಟರ್ ಆಗಿ ಮಾಡಿದ್ವಿ, ಈ ಗಫೂರಿಗೆ ಬಿಹಾರಲ್ಲಿ ಚೀಫ್ ಮಿನಿಸ್ಟರ್ ಮಾಡಿದ್ವಿ, ಅನ್ವರ ತೈಮೂರ ಹೆಂಗಸರಿಗೆ ಮಹಿಳೆಯರಿಗೆ ಅಸ್ಸಾಮಲ್ಲಿ ಚೀಫ್ ಮಿನಿಸ್ಟರ್ ಮಾಡಿವಿ, ಗುಲಾಂ ನಬಿ ಆಜಾದ್ ಅವರಿಗೆ ಕಾಶ್ಮೀರಲ್ಲಿ ಮಾಡಿದ್ದೀವಿ, ಯೂನಿಯನ್ ಮಿನಿಸ್ಟರ್, ಸುಪ್ರೀಂ ಕೋರ್ಟ್ ಜಡ್ಜಸ್, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಎಷ್ಟೋ ಗವರ್ನರ್ಸ್, ಇವೆಲ್ಲ ನಾವು ಲೆಕ್ಕ ಹಾಕುವಂತ ಹೋದ್ರೆ ದೊಡ್ಡ ಲಿಸ್ಟ್ ಇದೆ ನಾವು ಹೇಳಕ್ಕೆ. ನಾವು ಏನಕ್ಕೂ ಹಿಂಜರಿಯೋದು, ಹೆದರೋದು, ಡಿಫೆನ್ಸಿವ್ ಆಗೋದೇನು ಬೇಕಾಗಿಲ್ಲ. ನಾವು ಮೈನಾರಿಟೀಸ್ಗೆ ಪ್ರೊಟೆಕ್ಟ್ ಮಾಡಕ್ಕೆ, ಮೈನಾರಿಟೀಸ್ಗೆ ಶಕ್ತಿ ಕೊಡಕ್ಕೆ, ಮೈನಾರಿಟೀಸ್ಗೆ ಎಜುಕೇಶನಲಿ, ಸೋಷಿಯಲಿ, ಎಕನಾಮಿಕಲಿ ಎಂಪವರ್ ಮಾಡಕ್ಕೆ, ಪೊಲಿಟಿಕಲಿ ಎಂಪವರ್ ಮಾಡಕ್ಕೆ ಸಾಕಷ್ಟು ಡಿಸಿಷನ್ಸ್ ನಾವು ತಗೊಂಡಿದ್ದೀವಿ. ಅವರು ಫಸ್ಟ್ ಹಿಸ್ಟ್ರಿ ಓದಬೇಕು, ನಮ್ಮ ದೇಶದ ಹಿಸ್ಟ್ರಿ ಅವ್ರು ಓದಬೇಕು. ಅವ್ರಿಗೆ ಇತಿಹಾಸ ಗೊತ್ತಿಲ್ಲ. ಪಾರ್ಟಿಷನ್ ಯಾಕಾಯ್ತು, ಯಾವ ತರ ಮೈಂಡ್ ಸೆಟ್ ಇಂದ ಪಾರ್ಟಿಷನ್ ಆಯ್ತು, ಒಂದ್ ಕಡೆ ಹಿಂದೂ ಮಹಾಸಭಾ, ಇನ್ನೊಂದ್ ಕಡೆ ಮುಸ್ಲಿಂ ಲೀಗ್, ಈ ಎರಡು ಒಂದೇ ತರದ ಮೆಂಟಾಲಿಟಿ ಅವರು ಇಬ್ರು ಸೇರ್ಕೊಂಡು ನಮ್ಮ ದೇಶನ ಪಾರ್ಟಿಷನ್ ಮಾಡಿರೋದು. ಧರ್ಮದ ಆಧಾರದ ಮೇಲೆ ನಮ್ಮ ದೇಶನ ಪಾರ್ಟಿಷನ್ ಆಯ್ತು. ಒಂದ್ ಕಂಟ್ರಿ ಧರ್ಮದ ಆಧಾರನ ಮೇಲೆ ಆ ರಾಷ್ಟ್ರ ನಿರ್ಮಾಣ ಆಯ್ತು. ಆದ್ರೆ ಕಾಂಗ್ರೆಸ್ ಪಾರ್ಟಿಯವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರಾಗ್ಲಿ, ವಲ್ಲಭಾಯ್ ಪಟೇಲ್ ಅವರಾಗ್ಲಿ, ಗಾಂಧೀಜಿ ಅವರಾಗ್ಲಿ, ನಮ್ಮ ಅಂಬೇಡ್ಕರ್ ಸಾಹೇಬ್ರವರಾಗ್ಲಿ, ಇಲ್ಲ ಈ ದೇಶಕ್ಕೆ ನಾವು ಒಂದು ಸೆಕ್ಯುಲರ್ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು, ಅದಕ್ಕೆ ಒಂದು ಸೆಕ್ಯುಲರ್ ಕಾನ್ಸ್ಟಿಟ್ಯೂಷನ್ ಕೊಡ್ಬೇಕು ಅಂದ್ಬಿಟ್ಟು ನನಗೆ ಅನ್ಸುತ್ತೆ ಇಡೀ ಜಗತ್ತಲ್ಲಿ 152 ಕಾನ್ಸ್ಟಿಟ್ಯೂಷನ್ಸ್ ಓದಿ ಅದರಲ್ಲೆಲ್ಲ ಇರೋ ಒಳ್ಳೊಳ್ಳೆ ಅಂಶಗಳನ್ನೆಲ್ಲ ತಗೊಂಡು ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನು ಡ್ರಾಫ್ಟ್ ಮಾಡಿರೋ ಕಾನ್ಸ್ಟಿಟ್ಯೂಷನ್, ಒಂದು ಸೆಕ್ಯುಲರ್ ಕಾನ್ಸ್ಟಿಟ್ಯೂಷನ್ ದೇಶನ ಕೊಟ್ಟು ಲಾಸ್ಟ್ 75 ವರ್ಷಗಳಲ್ಲಿ ಆ ಕಾನ್ಸ್ಟಿಟ್ಯೂಷನ್ ಅನ್ನು ಉಪಯೋಗಿಸ್ಕೊಂಡು, ಆ ಕಾನ್ಸ್ಟಿಟ್ಯೂಷನ್ ಮೇಲೆ ನಡ್ಕೊಂಡು ನಾವೊಂದು ಸೆಕ್ಯುಲರ್, ಲಿಬರಲ್, ಪ್ರೋಗ್ರೆಸಿವ್ ರಾಷ್ಟ್ರವನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಇವತ್ತು ಏನವತ್ತು ಹಿಂದೂ ಮಹಾಸಭಾ ಅವರ ಮೆಂಟಾಲಿಟಿ ಇತ್ತು, ಆ ಮೈಂಡ್ ಸೆಟ್ ಇತ್ತು, ಅದೇ ಮೈಂಡ್ ಸೆಟ್ ಇಂದ ಭಾರತೀಯ ಜನತಾ ಪಾರ್ಟಿಯವರು RSS, ಬಜರಂಗ್ ದಳ್ ಮತ್ತೆ VHP ಅವರಿದ್ದಾರೆ. ಅದೇ ಮುಸ್ಲಿಂ ಲೀಗ್, ಅದೇ ಮೈಂಡ್ ಸೆಟ್ ಅವರು SDPA, PFI ಮತ್ತೆ MIM ಅವರು ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತು ಬಹಳ ಧೈರ್ಯದಿಂದ, ಬಹಳ ಬಹಿರಂಗವಾಗಿ ನಾವು ಈ ಶಕ್ತಿಗಳ ವಿರುದ್ಧ
ಮೆಜಾರಿಟಿ ಕಮ್ಯುನಲಿಸಮ್ ಇರಲಿ, ಮೈನಾರಿಟಿ ಕಮ್ಯುನಲಿಸಮ್ ಇರಲಿ, ಹಿಂದೂ ಕಮ್ಯುನಲಿಸಮ್ ಇರಲಿ, ಮುಸ್ಲಿಂ ಕಮ್ಯುನಲಿಸಮ್ ಇರಲಿ, ಇದರ ಎರಡು ಫಾರ್ಮ್ ಆಫ್ ಕಮ್ಯುನಲಿಸಮ್ ವಿರುದ್ಧ ಕೂಡ ನಾವು ನಿಂತ್ಕೋಬೇಕಾಗುತ್ತೆ. ಯಾಕಂದ್ರೆ ಮೆಜಾರಿಟಿ ಕಮ್ಯುನಲಿಸಮ್ ಅಂಡ್ ಮೈನಾರಿಟಿ ಕಮ್ಯುನಲಿಸಮ್ ಆರ್ ದಿ ಟೂ ಸೈಡ್ಸ್ ಆಫ್ ದಿ ಸೇಮ್ ಕಾಯಿನ್. ಅವ್ರ ಮೆಂಟಾಲಿಟಿ, ಇವ್ರ ಮೆಂಟಾಲಿಟಿ, ಅವ್ರ ಮೈಂಡ್ ಸೆಟ್, ಇವ್ರ ಮೈಂಡ್ ಸೆಟ್, ಅವ್ರ ವಿಷನ್, ಇವ್ರ ವಿಷನ್ ಎಲ್ಲ ಒಂದೇ. ದೇಶನ ಒಡೆಯೋದು, ಸಮಾಜನ ಒಡೆಯೋದು, ಧರ್ಮದ ಆಧಾರ ಮೇಲೆ ರಾಜಕೀಯ ಮಾಡೋದು, ಧರ್ಮದ ಆಧಾರ ಮೇಲೆ ಜನರನ್ನು ವ್ಯತ್ಯಾಸ ಮಾಡೋದು, ಅವರು ಇದ್ರ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡಿಸೋದು, ಇಡೀ ನಮ್ಮ ಸಮಾಜದಲ್ಲಿ ವಿಷಯವನ್ನು ಸ್ಪ್ರೆಡ್ ಮಾಡೋದು, ಅವರು ಅದೇ ಕೆಲಸ ಮಾಡೋದು, ಇವರು ಅದೇ ಕೆಲಸ ಮಾಡೋದು. ಅದಕ್ಕೆ ನಾವೆಲ್ಲರೂ ಇವತ್ತು ಅಲ್ಪಸಂಖ್ಯಾತರ ಘಟಕದಿಂದ ಆಗಲಿ, ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರಾಗಲಿ, ನಾವು ನಾಯಕರಾಗಲಿ, ನಾವು ಮುಂದೆ ಬಂದು ನಿಂತ್ಕೊಂಡು ಈ ಎರಡು ಫಾರ್ಮ್ ಆಫ್ ಕಮ್ಯುನಲಿಸಮ್ ವಿರುದ್ಧ ನಾವು ನಿಂತ್ಕೋಬೇಕಾಗುತ್ತೆ. ಅದಕ್ಕೆ ನಾವು ಸಮಾಜದ ಎಲ್ಲ ಧರ್ಮದವರಿಗೆ, ಎಲ್ಲ ಜಾತಿದವರಿಗೆ, ಈ ಬೇರೆ ಬೇರೆ ಭಾಷಾ ಮಾತಾಡೋರಿಗೆ ಎಲ್ಲರಿಗೂ ಒಗ್ಗೂಟ್ಟು, ಎಲ್ಲರಿಗೂ ಜೊತೆಯಲ್ಲೂ ತಗೊಂಡು ಪಕ್ಷ ಕಟ್ಟ ಕೆಲಸ ನಾವು ಮಾಡಲೇಬೇಕು. ಯಾರ್ಯಾರು ಜನರನ್ನು ಜೋಡ್ಸಕ್ಕೆ ರೆಡಿಯಾಗಿ ನಿಂತ್ಕೊಂತಾರೆ ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಾರೆ. ಯಾರು ಜನರ ಮಧ್ಯದಲ್ಲಿ ಭೇದ ಭಾವ ಮಾಡಿ ಜಾತಿ ಧರ್ಮದ ಮೇಲೆ ಪೊಲಿಟಿಕ್ಸ್ ಮಾಡಕ್ಕೆ ಮುಂದೆ ಬರ್ತಾರೋ ಅವ್ರು ಯಾವತ್ತು ಕಾಂಗ್ರೆಸ್ ಅಲ್ಲಿ ಇರಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಯಾವತ್ತು ಅಂತವರಿಗೆ ಜಾಗ ಕೊಡೋದು, ಹಿಂದೆ ಕೂಡ ಜಾಗ ಕೊಟ್ಟಿಲ್ಲ, ಮುಂದೆ ಕೂಡ ಜಾಗ ಕೊಡೋದಿಲ್ಲ. ನಮ್ಮ ತತ್ವ, ನಮ್ಮ ಸಿದ್ಧಾಂತ, ನಮ್ಮ ಐಡಿಯಾಲಜಿ ಮೇಲೆ ನಾವು 75 ವರ್ಷದಿಂದ ಈ ದೇಶವನ್ನು ಫ್ರೀಡಮ್ ಮೂವ್ಮೆಂಟ್ ಇಂದ ತಗೊಂಡು ಇವತ್ತುವರೆಗೆ, ಮತ್ತೆ ನಮಗೆ ಫ್ರೀಡಮ್ ಸಿಕ್ಕಿದ ಮೇಲೆ ಇವತ್ತು 75 ವರ್ಷದಿಂದ ನಾವು ಅದೇ ತತ್ವ ಸಿದ್ಧಾಂತ ಮೇಲೆ ನಾವು ಮುಂದೆ ವರ್ದಿದ್ದೀವಿ. ಅದೇ ತತ್ವ ಸಿದ್ಧಾಂತ ಮೇಲೆ ಕೂಡ ಮುಂದೆ ಕೂಡ ನಾವು ಕೆಲಸ ಮಾಡ್ತೀವಿ. ಇವತ್ತು ನಾವು ಅಧಿಕಾರದಲ್ಲಿ ಇರ್ತೀವಿ, ಇನ್ನೊಂದು ದಿವಸ ಇರೋದಿಲ್ಲ, ಮತ್ತೊಂದು ಸಲ ಬರ್ತೀವಿ ಅಧಿಕಾರದಲ್ಲಿ. ಆದ್ರೆ ನಾವು ನಮ್ಮ ತತ್ವ, ನಮ್ಮ ಸಿದ್ಧಾಂತ ಯಾವತ್ತೂ ಬಿಟ್ಟು ಕೊಟ್ಟಿಲ್ಲ. ಕಾಂಗ್ರೆಸ್ ಇಲ್ಲ ಅಂದ್ರೆ ಈ ದೇಶ ಇಲ್ಲ. ಈ ದೇಶ ಕಟ್ಟಬೇಕಾದ್ರೆ ಕಾಂಗ್ರೆಸ್ ಇರಲೇಬೇಕು. ಅದಕ್ಕೆ ನಾವೆಲ್ಲರೂ ಸೇರಿ ಮತ್ತೊಂದ್ಸಲ ಕಾಂಗ್ರೆಸ್ಸಿಗೆ ಶಕ್ತಿ ಕೊಡೋಣ, ನಾವೆಲ್ಲ ದುಡಿಯೋಣ. ರಾಹುಲ್ ಗಾಂಧಿ ಅವರಾಗ್ಲಿ, ಸೋನಿಯಾ ಗಾಂಧಿ ಅವರಾಗ್ಲಿ, ಅವರಿಗೆಲ್ಲ ಶಕ್ತಿ ಕೊಡೋ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳಿ ನನಗೆ RKC ಅಬ್ದುಲ್ ಅಜೀಜ್ ರವರನ್ನ ಇದೀಗ ಬಹುಮುಖ ಪ್ರತಿಭೆ, ನಮ್ಮ ಪಕ್ಷದ ನಾಯಕರು, ಎಲ್ಲ ಪಕ್ಷದ ಕಾರ್ಯಕ್ರಮಗಳಿಗೆ ಕೂಡ ಮುಂಚೂಣಿಯಲ್ಲಿ ನಿಂತು ಪಕ್ಷವನ್ನು ಸಂಘಟಿಸುವಂತ ಅಬ್ದುಲ್ ಅಜೀಜ್ RKC ಅವರನ್ನ ಇದೀಗ ಅಭಿನಂದಿಸುವಂತ ಕಾರ್ಯಕ್ರಮ ವೇದಿಕೆಯಲ್ಲಿ ಜರುಗ್ತಾ ಇದೆ. ಪಕ್ಷದ ನಾಯಕ ಈಗ ನಮ್ಮ ಕೋವಿಡ್ ವಾರಿಯರ್ಸ್ಗೆ ಗೌರವ ಕೊಡೋದು 24 ಗಂಟೆ ಬಹುಶಃ 2 ತಿಂಗಳು ಬಹಳಷ್ಟು ಕೆಲಸ ಮಾಡಿದ್ದಾರೆ. ಅದರ ಜೊತೆ ತಕ್ಷಣ ಬಹುಶಃ ನಮ್ಮ MP ಇವತ್ತು ಅರ್ಜೆಂಟ್ ಆಗಿ ಬೆಂಗಳೂರು ಹೋಗಲಿಕ್ಕೆ ಇದ್ದ ಕಾರಣ ಅವರು ನಮ್ಮ ರಾಜ್ಯಾಧ್ಯಕ್ಷರಾದ ಸೇರಿದ ಮೊದಲು ಜಿಲ್ಲಾಧ್ಯಕ್ಷರಾದ ಸಾವನವರು ಮುಂದುವರಿಸಿಕೊಂಡು ಅವ್ರ ಮಾತು ಕೇಳಬೇಕು. ಉತ್ತಮವಾದ ಭಾಷಣಕಾರರು ನಮ್ಮ ಸೈಯದ್ ಅಹಮದ್ ಅವರು ಅದ್ಭುತವಾದ ಭಾಷಣಕಾರ. ಅವರ ಭಾಷಣ ಪ್ರತಿಯೊಬ್ಬರು ಕೇಳಿ ನಿಮ್ಮ ನಿಮ್ಮ ಗ್ರಾಮ ಮತ್ತು ಬೂತ್ ಮಟ್ಟದಲ್ಲಿ ಸಂವಾದವನ್ನು ಸಂಘಟನೆ ಮಾಡಿದ ತಾವೆಲ್ಲ ಶಕ್ತಿಗಳನ್ನು ಕೋರ್ತೇನೆ. ಉಳ್ಳಾಲದಲ್ಲಿ ಒಂದಲ್ಲ ಎರಡಲ್ಲ 5 ಸಂಘ ಸಂಸ್ಥೆಗಳು ಆಂಬ್ಯುಲೆನ್ಸ್ ಅನ್ನ ನೀಡಿದ್ದು, ಅಂತಹ ಫ್ರಂಟ್ ಲೈನ್ ವಾರಿಯರ್ಸ್ಗೆ ಇವತ್ತು ಸನ್ಮಾನ ಮಾಡುವಂತಹ ಕಾರ್ಯಕ್ರಮ. ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು. SKSSF ದೇರಳಕಟ್ಟೆ ಆಂಬ್ಯುಲೆನ್ಸ್, KCF SSF ಉಳ್ಳಾಲ ಸೆಕ್ಟರ್, SKSSF ಆಲಾಡಿ, SKSSF ಉಚ್ಚಿಲ, UTK ನಪುರ ಧ್ವನಿ ಆಂಬ್ಯುಲೆನ್ಸ್ ಅರೇಕಳ ಉಳ್ಳಾಲ. ಇವತ್ತು ಬಿಜೆಪಿ ಮತ್ತು ಇನ್ನಿತರ ಪಕ್ಷಗಳಿಗೆ ಸಮರ್ಥವಾಗಿ ಸೋಷಿಯಲ್ ಮೀಡಿಯಾವಾಗಿ ಇದ್ದಲ್ಲಿ ಒಂದು ಮಹಿಳೆಯಾಗಿ ಧೈರ್ಯವಾಗಿ ಬಹುಶಃ ತಿರುಗೇಟು ಕೊಟ್ಟು ಅವರಿಗೆ ಚಾಲೆಂಜ್ ಮಾಡುವಂತ ವ್ಯಕ್ತಿ ಇರುವುದಿದ್ರೆ ಅದು ಅಡ್ವೊಕೇಟ್ ಶೈಲಜಾ ಅಮರ್ನಾಥ್ ಪುತ್ತೂರ್ ಅವರಿಗೆ ಬಹುಶಃ ವಿಷಯ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ನೀವೆಲ್ಲ ಮಹಿಳೆಯರು ಶೈಲಜೆಗಿಂತಲೂ ಸೋಷಿಯಲ್ ಮೀಡಿಯಾ ಜೋರಾಗಬೇಕಂತ ಕೇಳಲಿಕ್ಕೆ ಬಯಸ್ತೇನೆ. SKSSF ದೇರಳಕಟ್ಟೆ ಹಲವಾರು ಜೀವನ ಉಳಿಸಿದಂತಹ ಸಂಘ ಸಂಸ್ಥೆಗಳ ಪ್ರಮುಖರು ಇದೀಗ ನಮ್ಮ ಇದು ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಆಂಬ್ಯುಲೆನ್ಸ್ ಚಾಲಕರಿಗೆ ಗೌರವ ಸೇವೆ ಮಾಡಿದ್ದಾರೆ. ಇವರಿಗೆ ನಾವು ವಿಶೇಷವಾದ ಸನ್ಮಾನವನ್ನು ಸಲ್ಲಿಸ್ತೇವೆ. SKSSF ಆಲಾಡಿ, SKSSF ಆಲಾಡಿ, ಎಲ್ಲ ಆಂಬ್ಯುಲೆನ್ಸ್ ಸೇವೆ ಆಸ್ಪತ್ರೆ ಅಡ್ಮಿಟ್ ಮಾಡುವ ದೋಷ ಇತ್ತು ಅಂತ ಎಲ್ಲ ಸರ್ಕಾರಕ್ಕೆ ಅದಕ್ಕೆ ಶಾಸನ ಸಲ್ಲಿಸಿಕೊಂಡು
इरफान मल्हार, समद मल्हार, आरिश बजाज, सत्तार सीएम, फिरोज मल्हार। अमन बशीर ಸೋಷಿಯಲ್ ಮೀಡಿಯಾದ ಮೂಲಕ ಎಲ್ಲ ಕೋವಿಡ್ ವಾರಿಯರ್ಗೆ ಆಲ್ರೆಡಿ ಕಾರ್ಯಕ್ರಮ ಕೊಡ್ತಾ ಇರೋದು. ಯಾಕೆ ನಾಸಿರ್ ಹುಸೇನ್ ಅವರು 4-5 ಲಕ್ಷಕ್ಕಿಂತ ಅಧಿಕ ತರಕಾರಿಗಳನ್ನು 6 ಲಕ್ಷ ಕೆಜಿ ತರಕಾರಿಯನ್ನು ಇವತ್ತು ಬಡವರಿಗೆ ಹಂಚುವ ಕೆಲಸ ಮಾಡಿದ್ದಾರೆ. ಯಾಕೆ ರೈತರಿಗೆ ಕೂಡ ಪ್ರಯೋಜನ ಆಗ್ತದೆ, ಬಡವರಿಗೆ ಕೂಡ ಉಪಕಾರ ಆಗ್ತದೆ ಅಂತ ಸೇವೆ ಮಾಡಿದವರು ಅಬ್ದುಲ್ ಅಜೀಜ್ ಭಾರತೀಯ ಪ್ರಶಸ್ತಿ 2021 ಐಕೋನಿಕ್ ಅವಾರ್ಡ್ಗೆ 300 ಆಯ್ಕೆಯಾಗಿದ್ದಾರೆ. ಅವರನ್ನ ಈಗ ಗೌರವ ಪಕ್ಷಗಳನ್ನು ಸಂಘಟಿಸುವಂತ ಅಬ್ದುಲ್ ಅಜೀಜ್ ಅವರನ್ನ ಇದೀಗ ಅಭಿನಂದಿಸುವ ಕಾರ್ಯಕ್ರಮ ವೇದಿಕೆಯಲ್ಲಿ ಜರುಗ್ತಾ ಇದೆ ಪಕ್ಷದ ನಾಯಕರ ಸಮ್ಮುಖದಲ್ಲಿ. ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಧನ್ಯವಾದ ಸಮರ್ಪಣೆ ಸಿಎಂ ಕ್ರಿಯಾ ನಾಯಕರೇ, ನಮ್ಮ ಮುಂದೆ ಕುಂತಿರ್ತಕ್ಕಂಥ ನಮ್ಮ ಪಕ್ಷದ ಶಕ್ತಿ, ನಮ್ಮ ಪಕ್ಷದ ಕಾರ್ಯಕರ್ತರೇ. ತುಂಬ ಸ್ಪೀಚಸ್ ಕೇಳಿದಿರಿ. ನನಗನ್ಸುತ್ತೆ ಒಂದು 3.5 ಗಂಟೆ ತಾವೆಲ್ಲರೂ ಇಲ್ಲಿ ಕೂತಿದ್ದೀರಿ. ಅದರಿಂದ ನಾನು ಜಾಸ್ತಿ ಸಮಯ ತೆಗೆದುಕೊಂಡೆ. 1-2 ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ. ಈ ಕೋವಿಡ್-19ನಲ್ಲಿ ಜಾತಿ ಪಾತಿ ಯಾವುದೇ ನೋಡದೆ ಹಿಂದೂಗಳು ಮುಸಲ್ಮಾನರು ಸತ್ತಾಗ ಸಹಾಯ ಮಾಡಿದ್ದಾರೆ, ಮುಸಲ್ಮಾನರು ಹಿಂದೂಗಳು ಸತ್ತಾಗ ಸಹಾಯ ಮಾಡಿದ್ದಾರೆ. ಅವರು ಕ್ರಿಯಾಕ್ರಮ ಅಂತಿಮ ಕ್ರಿಯಾಕ್ರಮ ಮಾಡಿದ್ದಾರೆ. ಇದರಿಂದ ಒಳ್ಳೆ ಕೆಲಸ ನನ್ನ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅಂತ ಭಾವಿಸ್ತಾ ಇದ್ದೀನಿ ನಾನು. ಅವ್ರಿಗೆಲ್ಲ ನಾವು ಕರೆದು ಇಲ್ಲಿ ಸನ್ಮಾನ ಮಾಡಿದ್ದು ತುಂಬ ಒಳ್ಳೆ ಕೆಲಸ. ಅವ್ರಿಗೆ ಉತ್ಸಾಹ ಮಾಡ್ದಂಗೆ ಆಗ್ತದೆ. ನಾವು ಕೂಡ ಬೆಂಗಳೂರಲ್ಲಿ ಈ ಕೆಲಸ ಮಾಡಿದ್ದೀವಿ. ನಮ್ಮ ಮುಂದೆನೂ ಕೂಡ ತುಂಬ ಜನ ಇದ್ದಾರೆ, ಅವ್ರಿಗೂ ಕೂಡ ಮಾಡಬೇಕು ಅಂತಿದ್ದೀವಿ. ನಾನು ಒಂದು ಅಬ್ಸರ್ವೇಷನ್ ನಂದೇನು ಅಂತಂದರೆ, ಈ ಉಳ್ಳಾಲ ಕ್ಷೇತ್ರದಲ್ಲಿ UT ಖಾದರ್ದು ಯಾವಾಗಲೂ ಏನೇ ಕಾರ್ಯಕ್ರಮ ಮಾಡಲಿ ತುಂಬ ಶಿಸ್ತದಿಂದ, ತುಂಬ ಒಂದು ಒಳ್ಳೆ ರೀತಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅವರು ನನಗನ್ಸದೆ ಇನ್ನು ಮುಂದೆ ಬರ್ತಕ್ಕಂಥ ಒಂದು 15-20 ವರ್ಷ ಇನ್ನು ಜಾಸ್ತಿನೇ ಇರ್ಬೋದು, ಯಾರು ಅವ್ರಿಗೆ ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದರೆ ಜನರ ಜೊತೆ ಅಷ್ಟೊಂದು ಬೆಳೆದಿದ್ದಾರೆ, ಜನರನ್ನ ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇಟ್ಕೊಂಡಿದ್ದಾರೆ, ಕಾರ್ಯಕರ್ತನ ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ನಾನು ಬೇಕಾದಷ್ಟು ಸಾಕಷ್ಟು ಬೆಂಗಳೂರು ನಗರದಲ್ಲಿ ಕ್ಷೇತ್ರಗಳಿಗೆ ಹೋಗ್ತೀನಿ. ಆದರೆ ಇಲ್ಲಿರ್ತಕ್ಕಂಥ ವಾತಾವರಣ ಒಂದು ಟೋಟಲ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ನಮ್ಮ ಬೆಂಗಳೂರಿನವರು ಇವರಿಂದ ಕಲಿಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ಇವತ್ತಿನ ದಿವಸ. ಇವರು ಯಾವ ರೀತಿ ಕಾರ್ಯಕ್ರಮಗಳು ಮಾಡ್ತಾರೋ, ಯಾವ ರೀತಿ ನಮ್ಮ ಜನರಿಗೆ ಒಂದು ಮರ್ಯಾದೆ ಸ್ಥಾನವನ್ನು ಕೊಟ್ಟು ಇಡ್ತಾರೋ, ಯಾವ ರೀತಿ ಎಲ್ಲ ಕಾರ್ಯಕರ್ತರ ಜೊತೆ ಇಟ್ಕೊಳ್ತಾರೋ, ಅದನ್ನು ನೋಡಿ ಬೆಂಗಳೂರಲ್ಲಿ ಜನ ಕಲಿಬೇಕು ಅಂತ ಅನಿಸ್ತದೆ ನನಗೆ. ಮತ್ತು ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ನಿಮಗೆಲ್ಲ ನೋಡಿ ತುಂಬ ಸಂತೋಷ ಆಯಿತು. ನಗುನಗುತ್ತಾ ಕೂತಿದ್ದೀರಿ. ನನಗನ್ಸುತ್ತೆ ಮೋದಿ ಹೇಳಿದ್ರಲ್ಲ 15 ಲಕ್ಷ ರೂಪಾಯಿ ಎಲ್ಲ ಖಾತೆಗೆ ಸೇರ್ತದೆ ಅಂತ. ಸೇರಿದೆಯಾ ನಿಮಗೆಲ್ಲ? ಸೇರಿದೆಯಾ? ಇಲ್ಲ. ಸೇರ್ತದೆ ಅಂತ ಏನಾದರೂ ಗ್ಯಾರಂಟಿ ಇದೆಯಾ? ಇಲ್ಲ. ಮತ್ತು ಯಾಕೆ ಅವ್ರನ್ನ ಮೋದಿ 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 ಅಂದ್ಕೊಂಡು ಅವ್ರ ಹಿಂದೆ ಹೋಗ್ತಾರೋ ಜನ ಗೊತ್ತಿಲ್ಲಪ್ಪ. ಗ್ಯಾಸು 25 ರೂಪಾಯಿ ಜಾಸ್ತಿ ಮಾಡಿದ್ರು. 932 ರೂಪಾಯಿ ಬೆಂಗಳೂರಲ್ಲಿ, ಇಲ್ಲೇನೋ 800 ಚಿಲ್ಲರೆ ಇದೆ ಅಂತೆ. ಇಲ್ಲೂ ಜಾಸ್ತಿ ಆಗೋಗ್ತದೆ. ನಾವು ಜಾಸ್ತಿ ಮಾತಾಡೋದಿಲ್ಲ. ನಿಮಗೆ ಇನ್ನೂ ಸ್ವಲ್ಪ ಸನ್ಮಾನ ಮಾಡುವಂಥದ್ದು ಕಾರ್ಯಕ್ರಮ ಇರಬೇಕು ಅಂತ ಕಾಣ್ತದೆ. ನಾವು ಬೆಂಗಳೂರು ನಗರದಲ್ಲಿ ಇಲ್ಲಿ ಬಂದು ನಿಮಗೆಲ್ಲ ಭೇಟಿ ಆಗಬೇಕು, ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡಬೇಕು ಅಂತ ಹೇಳಿ ನನಗೂ ಇಚ್ಛೆ ಇತ್ತು. ಬಂದಿದ್ದೀನಿ. ಇದು 2ನೇ ಸಾರಿ 3ನೇ ಸಾರಿ ನಾನು ಬರ್ತಿರೋದು ಇಲ್ಲಿಗೆ. ಆದರೆ ಯಾವಾಗ ಬಂದನೋ ಆವಾಗ ಎಲ್ಲ
ತುಂಬ ಸಂತೋಷದಿಂದ ವಾಪಸ್ ಹೋಗಿದ್ದೀನಿ. ಯಾಕಂದರೆ ಇಲ್ಲಿ ನಮ್ಮ ಕಾರ್ಯಕರ್ತರು ಆ ರೀತಿ ನಡ್ಕೋತಾರೆ. ನಿಮ್ಗೇನಾದರೂ ಮುಂದೆ ಎಲ್ಲ ರೀತಿಯಿಂದ ಅವಕಾಶಗಳು ಸಿಗಬೇಕು, ಎಲ್ಲ ರೀತಿಯಿಂದ ಸೌಲಭ್ಯಗಳು ಸಿಗಬೇಕು ಸರ್ಕಾರದಿಂದ ಅಂತಂದರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದರೆ ಮಾತ್ರ ಸಾಧ್ಯ, ಇಲ್ಲ ಅಂತಂದರೆ ಇಲ್ಲ. ನಾಸೀರ್ ಹುಸೇನ್ ಅವರು ಮಾತಾಡುವಾಗ ಹೇಳಿದ್ರು, ಮೈನಾರಿಟೀಸ್ಗೆ ಯಾವ ರೀತಿ ಇಡೀ ದೇಶದಲ್ಲಿ ನೋಡ್ತಿದ್ದಾರೆ ಈ ಸರ್ಕಾರ ಅಂತೇಳಿ. ನೀವೆಲ್ಲ ಪತ್ರಿಕೆ ಓದ್ತೀರಿ, ಟಿ ವಿ ನೋಡ್ತೀರಿ, ವಾಟ್ಸಪ್ ಇರದೆ ನಿಮ್ಮ ಹತ್ರ. ಇಲ್ಲಿ ಪ್ರಪಂಚ ನಿಮ್ಮ ಕೈಯಲ್ಲೇ ಇರ್ತದೆ. ಈ ಮೊಬೈಲ್ ತಂದು ಕೊಟ್ಟವ್ರು ಯಾರು? ಮೋದಿನ ಅಥವಾ ಅಮಿತ್ ಶಾ ಅವರ ಅಪ್ಪನ? ಮೋದಿ ಅಲ್ಲ, ರಾಜೀವ್ ಗಾಂಧಿ ತಂದಂಥ ಮೊಬೈಲ್ ಅದು. ಮತ್ತೆ ನಾವೆಲ್ಲರೂ ಅಣ್ಣ ತಮ್ಮಂದಿರ ಥರ ಇದ್ವಿ, ಎಲ್ಲ ಸಮಾಜದವರು, ಹಿಂದೂಗಳು, ಮುಸಲ್ಮಾನರು ಎಲ್ಲ. ಈ ಚಿಕ್ಕಮಗಳೂರಲ್ಲಿ MLA ಒಬ್ಬಿದ್ದಾರೆ, CT ರವಿ ಅಂತ, ಅವ್ರಿಗೆ ಪ್ರಧಾನ ಕಾರ್ಯದರ್ಶಿ ಮಾಡಿದ್ದಾರೆ BJP ಅವರು. ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಮದ್ರಸಾ ಅಲ್ಲಿ ಸ್ವಲ್ಪ ಗಮನ ಕೊಟ್ಟು ಕೇಳಬೇಕು. ಕರ್ನಾಟಕ ರಾಜ್ಯದಲ್ಲಿ ಮದ್ರಸೆಯಲ್ಲಿ ಟೆರರಿಸ್ಟ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ. ಆದರೆ ನಾನಿವತ್ತು ಅವ್ರಿಗೆ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಮದ್ರಸೆಯಲ್ಲಿ ಇಂಥ ಆಕ್ಟಿವಿಟೀಸ್ ನಡ್ತಾ ಇದ್ರೆ ನೀನು ತೋರಿಸ್ಬಿಡು, ನೀನು ಹೇಳ್ದಂಗೆ ನಾನು ಮಾಡ್ತೀನಿ, ಇಲ್ಲಾಂದರೆ ನೀನೇನು ಮಾಡ್ತೀಯ ಹೇಳಬೇಕು. ನಾನು ಹೇಳ್ದಂಗೆ ನೀನು ಕೇಳಬೇಕು. ಅದೇ ರೀತಿ ಬಿಜೆಪಿ ಅವರು ಶಾಸಕರು ಬಿಜಾಪುರದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತ ಹೇಳಿಬಿಟ್ಟು, ಆ ಪಾಪ ಯಡಿಯೂರಪ್ಪನವ್ರಿಗೆ ಬೈದು ಎಲ್ಲ ಏನಪ್ಪ ಇವನು ಗೋಳಾಗ್ಬಿಡ್ತಲ್ಲ ಅಂತಲ್ಲಿ ಯಡಿಯೂರಪ್ಪನವ್ರಿಗೆ ಕಳಿಸ್ಬಿಟ್ರು ಮನೆಗೆ BJP ಅವರು. ಈಗ ಮುಸಲ್ಮಾನರಿಗೆಲ್ಲ ಮೋದಿ ಶೂಟ್ ಮಾಡಿಬಿಡ್ಬೇಕು, ಯಾಕಂದರೆ ಇವರೆಲ್ಲ ತಾಲಿಬಾನ್ ಅಂತ ಹೇಳ್ತಾನೆ. ಈ ಮನುಷ್ಯನಿಗೆ ತಾಲಿಬಾನ್ ಅನ್ನೋದೇ ಏನೂ ಗೊತ್ತಿಲ್ಲ. ತಾಲಿಬಾನ್ ಏನಾದರೂ ಮುಂದ್ಗಡೆ ಬಂದ್ಬಿಟ್ರೆ ಶೇಕ್ ಆಗಿಬಿಡ್ತದೆ ಒಳಗಡೆ ಎಲ್ಲ. ಅದರಿಂದ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ. ನಮಗೂ ತಾಲಿಬಾನ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಈ ದೇಶದ ಮುಸಲ್ಮಾನರ ಬಗ್ಗೆ ನನಗೂ ಸೇರಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಅಫ್ಘಾನಿಸ್ತಾನಲ್ಲಿ ತಾಲಿಬಾನ್ ಅವ್ರು ಬಂದರೆ ಅದಕ್ಕೆ ನಾವೇನು ಮಾಡಬೇಕು? ನೀವೇನು ಮಾಡಬೇಕು? ಅದಕ್ಕೆ ಅವ್ರಿಗೆ ಅಲ್ಲಿ ಸರ್ಕಾರ ಮಾಡಬೇಕು, ಇದ್ದವ್ರನ್ನ ಒದ್ದೋಡಿಸ್ಬೇಕಾಗಿತ್ತು, ಮಾಡಿಸ್ಕೊಂಡ್ರು, ನಡ್ತಾ ಇದ್ದಾರೆ. ಇದೇ ಇಂಡಿಯನ್ ಗೌರ್ಮೆಂಟು ತಾಲಿಬಾನ್ ಅವ್ರ ಜೊತೆ ಈಗ ಮಾತಾಡ್ತಿದ್ದಾರೆ, ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇದೇ ಮೋದಿ ಅವರು ಅವ್ರ ರೆಪ್ರೆಸೆಂಟೇಟಿವ್ ನಿಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಂದ ಮಾತಾಡಿಸ್ತಾ ಇದ್ದಾರೆ. ಮತ್ತಿಲ್ಲಿ ನಾಟಕ ನೋಡಿದ್ರೆ ತಾಲಿಬಾನ್ ಅವರಿಂದ ನಮಗೆ ಧೋಖ ಆಗ್ತದೆ, ನಮಗೆ ತೊಂದರೆ ಆಗ್ತದೆ ಅಂತ ಹೇಳಿಬಿಟ್ಟು. ಡಬಲ್ ಸ್ಟ್ಯಾಂಡರ್ಡ್ಸ್ ಇವ್ರದ್ದೆಲ್ಲ. ಈಗೇನೂ ಇಲ್ಲ ಅವ್ರಿಗೆ ಹತ್ರ ಮಾತಾಡೋದಕ್ಕೆ. ಈಗ ಹೊಸದಾಗಿ ತಾಲಿಬಾನ್ ಒಂದು ಸಿಕ್ಕಿದೆ. ತಾಲಿಬಾನ್ಗೆ ನಮಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಯಾರು ಒಬ್ಬ ಮುಸಲ್ಮಾನು ತಾಲಿಬಾನು ಅಲ್ಲಿ ಬಂದಿದ್ರೆ ಅಫ್ಘಾನಿಸ್ತಾನಲ್ಲಿ ನಮಗೆ ತುಂಬ ಖುಷಿ ಅಂತ ಹೇಳೋನು ಒಬ್ಬ ಮುಸಲ್ಮಾನು ಈ ದೇಶದಲ್ಲಿ ಇಲ್ಲ. ಇದನ್ನು ತಿಳ್ಕೋಬೇಕು ಚೆನ್ನಾಗಿ. ಇವರು ಇದೇ ಥರ ಮಾಡ್ತಾ ಇದ್ರೆ ಜನ ಇವ್ರಿಗೆ ಪಾಠ ಕಲಿಸ್ತಾರೆ. ಈ ಬಸವರಾಜ್ ಯತ್ನಾಳ್ ಪಾಟೀಲ್ ಹೇಳ್ತಾನೆ, ಇವ್ರಿಗೆ ಎತ್ತಂಗಡಿ ಮಾಡಬೇಕು ಬಿಜಾಪುರದ. ಈಗ ಬರೋ ಎಲೆಕ್ಷನಲ್ಲಿ ಯತ್ನಾಳ್ಗೆ ಮೋದಿಗೆ ಹೇಳ್ತಾನೆ, ಶೂಟ್ ಮಾಡಿಬಿಡಿ ಎಲ್ಲ ಮುಸ್ಲಿಮ್ಸ್ಗೆ, ಎಲ್ಲ ಇವ್ರು ತಾಲಿಬಾನ್ರು ಅಂತ ಹೇಳಿ. ಇವರು ಸೆಡಿಷನ್ ಕೇಸ್ ಬುಕ್ ಮಾಡಬೇಕಲ್ಲ ಇವ್ರ ಮೇಲೆ, ಸೆಕ್ಷನ್ 153A. ಇದೇ ಮಾತೇನಾದರೂ ನಾನು ಅಥವಾ UT ಖಾದರ್ ಸಾಹೇಬರು ಹೇಳಿದರೆ ಇಮಿಡಿಯೇಟ್ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟಿರೋರು, ಸೆಡಿಷನ್ ಕೇಸ್ ಬುಕ್ ಮಾಡಿ ಒಳಗಾಗ್ಬಿಟ್ಟಿರೋರು. ನೋಡಿ ಇಲ್ಲೇ ಡಿಫ್ರೆನ್ಸ್, ವ್ಯತ್ಯಾಸ ಸರ್ಕಾರದಲ್ಲಿ ಹೆಂಗಿದೆ ಅಂತೇಳಿ. ನಿಮ್ಮನ್ನ ಒಂಥರ ನೋಡೋದು, ಅವ್ರನ್ನ ಒಂಥರ ನೋಡೋದು. ಅದರಿಂದ ಸ್ನೇಹಿತರೆ, ಎಲ್ಲರೂ ಧೈರ್ಯವಾಗಿ ಚುನಾವಣೆ ಬಂದಾಗ, ಯಾವುದೇ ಚುನಾವಣೆ ಬರಲಿ, ಗ್ರಾಮ ಪಂಚಾಯತ್ ಇರಲಿ, ತಾಲೂಕ್ ಪಂಚಾಯತ್ ಇರಲಿ, ಕಾರ್ಪೊರೇಷನ್ ಇರಲಿ, ಅಸೆಂಬ್ಲಿ ಇರಲಿ, ಪಾರ್ಲಿಮೆಂಟ್ ಇರಲಿ, ಒಂದೇ ಒಂದು ಗುರಿ ನಮ್ದಿರಬೇಕು. ಕೈ ಗುರುತು ಕಾಂಗ್ರೆಸ್ ಪಕ್ಷ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, DK ಶಿವಕುಮಾರ್, ಸಿದ್ದರಾಮಯ್ಯ, UT ಖಾದರ್, ಇಷ್ಟು ಮಾತ್ರ ನಮ್ಮ ತಲೆಯಲ್ಲಿ ಇರಬೇಕು. ಬೇರೆ ಕಡೆ ಎಲ್ಲ ಬೇರೆ ನಾಯಕರುಗಳು ಇದ್ದಾರೆ, ನಿಮ್ಮ ಜಿಲ್ಲೆಯವರು. ನಿಮ್ಮ ಜೊತೆ ನಾವು ಯಾವಾಗಲೂ ಇದ್ದೇ ಇರ್ತೀವಿ. ನಿಮ್ಗೇನು ಕಷ್ಟ ಬಂದು ಮುಂದೆ ನಾವು ಬಂದು ನಿಂತ್ಕೊಡ್ತೀವಿ. ಯಾವುದೇ ರೀತಿ ನೀವು ಭಯ ಬೀಳುವಂಥದ್ದು ಬೇಕಾಗಿಲ್ಲ. ಇಷ್ಟೊಂದು ಹೇಳಿ ನಮ್ಮನ್ನು ಕರೆಸಿ ಇಲ್ಲಿ ಸನ್ಮಾನ ಮಾಡಿದ್ದಕ್ಕೆ, ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ
ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೊನ್ನೆ ನಾವು ಸೋಷಿಯಲ್ ಮೀಡಿಯಾ ಎಲ್ಲ ನೋಡಿದ್ದೇವೆ, ಒಬ್ಬ ನಮ್ಮ ಸಹೋದರರು ಬಹುಶಃ ನಮ್ಮ ಈ ರೀತಿಯ ಆ ಒಂದು ಸಂಕಷ್ಟದ ಸಿಲುಕಿದ ಸಂದರ್ಭದಲ್ಲಿ ಯಾವ ರೀತಿ ಅವರು ಇವರೆಲ್ಲ ಸೇರಿ ಇವತ್ತು ಬಚಾವ್ ಇವತ್ತು ಮಾಡಿದ್ದಾರೆ ಅಂತೇಳಿ, ಅದೆಲ್ಲವೂ ಕೂಡ ಮಾನವೀಯತೆಯ ಮತ್ತು ವಿಶೇಷವಾದ ಒಂದು ಗುಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವರ ಜೀವದ ಹಂಗನ್ನು ತೊರೆದು ನಾವು ತೀರು ಹೋಗುವಂಥ ರಿಸ್ಕ್ ಜೊತೆ ಇಲ್ಲ, ನಾವು ಇನ್ನೊಬ್ಬರನ್ನು ಬದುಕಿಸಬೇಕು, ಇನ್ನೊಬ್ಬರಿಗಾಗಿ ಬದುಕಬೇಕೆಂಬ ಹೇಳಿ ಇವತ್ತು ಬಹುಶಃ ಅವತ್ತು ಸೇವೆ ಮಾಡಿದ್ದು ಎಲ್ಲ ಯುವಕರಿಗೆ ಒಂದು ಮಾದರಿ. ಈ ಯುವಕರನ್ನು ನಾವು ಇವತ್ತು ಅಭಿನಂದಿಸಲಿಕ್ಕೆ ನಮಗೆ ಅತ್ಯಂತ ಸಂತೋಷವಾಗ್ತಿದೆ. ನಮ್ಮ ಊರಿನ ಹೆಮ್ಮೆಯ ಗೌರವದ ಸ್ವಾಭಿಮಾನಿ ಯುವಕರ ಸಂಕೇತವಾಗಿ ಇವರು ಬಂದಿದ್ದಾರೆ. ಮತ್ತೊಮ್ಮೆ ನಮ್ಮ ಕ್ಷೇತ್ರ ಸರ್ವ ಜನರ ಪರವಾಗಿ ಈ ಸಾಹಸ ವೀರರನ್ನು ನಾವು ಇವತ್ತು ಅಭಿನಂದಿಸಿ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ವೇದಿಕೆಯಲ್ಲಿ ಕಡಲ ವೀರರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಜೀವಗಳನ್ನು ರಕ್ಷಿಸಿದ ಧೀರ ಯೋಧರು ವೇದಿಕೆಯಲ್ಲಿ ನಮ್ಮ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಧನ್ಯವಾದಗಳು. ನಮ್ಮ ಜಿಲ್ಲಾ ಮಟ್ಟದ ವೇದಿಕೆಯಲ್ಲಿ ಅತಿಥಿಗಳು ಗುರುತಿಸ್ತಾ ಇದ್ದಾರೆ. ನಾಯಕಿ ಹಾಗೂ ಪತ್ರಕರ್ತೆ ಸುರಯ್ಯ ತಂದಿದ್ದೊಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ರೂಪಿಸಿದ್ದಾರೆ. ಧನ್ಯವಾದಗಳು. ನಿಮಗೆ ಎಲ್ಲ ಪತ್ರಕರ್ತರ ಪರವಾಗಿ 25 ರನ್ ಆಗ್ಬೇಕು, ಒಂದು ಸಿಕ್ಸರ್ ಅಂದ್ರೆ 6 ರನ್ ಮಾತ್ರ ಆಗ್ಬೇಕು. ಗೆಲ್ಲಿಕ್ಕೆ ಅಂತೂ ಸಾಧ್ಯ ಇಲ್ಲ ನನ್ನ ಜೀವಮಾನದಲ್ಲಿ. ಆದ್ರೆ ಸುಮ್ಮನೆ ಬಾರಿಸೋ ಅಂತ ಹೇಳಿದ್ರೆ ಫೀಲ್ಡರ್ಗೆ ಯಾರಿಲ್ಲ, ಇನ್ನು ಬಾರಿಸಬಹುದು ಬೇಕಿದೆ, ಯಾರು ಇಲ್ಲ ಇಲ್ಲಿ ಕೈ. ಒಂದು ಅದ್ಭುತವಾದ ಕಾರ್ಯಕ್ರಮ ಇವತ್ತು, ಸನ್ಮಾನಗಳ ರಾಶಿ ಸನ್ಮಾನ ಮತ್ತೊಂದು ಬಹಳ ಸಡಗರ ಸಂಭ್ರಮದ ಕಾರ್ಯಕ್ರಮಕ್ಕೆ ಇವತ್ತು ದೇರಳಕಟ್ಟೆ ಸಾಕ್ಷಿ ಆಯಿತು. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ಪದಗ್ರಹಣ, ಅದರೊಂದಿಗೆ ಹಿರಿಯ ಕಿರಿಯರಿಗೆ ಪಕ್ಷದಲ್ಲಿ ಸೇವೆ ಮಾಡಿದವರಿಗೆ ಸನ್ಮಾನ ಮಾಡಿ ಈ ಕಾರ್ಯಕ್ರಮವನ್ನು ಬಹಳ ಸ್ಮರಣೀಯವಾಗಿ ಹಾಗೆ ಉಳ್ಳಾಲದ ಬ್ಲಾಕ್ ಕಾಂಗ್ರೆಸ್ ನಿರೂಪಿಸಿದೆ. ನಾನು ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ನನಗೆ ಮಾತಾಡಲಿಕ್ಕೆ ಒಂದು ನಿಮಿಷ ಸಿಕ್ಕಿದ್ದಷ್ಟೇ, ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಆದರೆ ಒಂದು ಬಹಳ ಮುಖ್ಯವಾಗಿ ಅಲ್ಪಸಂಖ್ಯಾತರ ಜವಾಬ್ದಾರಿಯ ಬಗ್ಗೆ ಬಹಳ ಮುಖ್ಯವಾಗಿ, ಈ ದೇಶ ವಿಶ್ವಗುರು ಆಗ್ಲಿಕ್ಕೆ ಹೊರಟಂತಹ ದೇಶ. ಈ ವಿಶ್ವಗುರು ಆಗ್ಲಿಕ್ಕೆ ಏನೆಲ್ಲ ಆಗ್ತಾ ಇದೆ ಈ ದೇಶದಲ್ಲಿ ಅಂತ ನಾವು ನೋಡಿದರೆ ಬಹಳ ಕಳವಳ ಆಗ್ತದೆ. ನಿಮ್ಗೆ ಗೊತ್ತಿರ್ಬೋದು, ಅಲ್ ಕಬೀರ್ ಅಂತ ಒಂದು ಗೋಮಾಂಸ ರಫ್ತು ಮಾಡುವ ಕಂಪನಿ ಇದೆ. ಅಲ್ ಕಬೀರ್ ಅಂತ ಒಂದು ಗೋಮಾಂಸ ರಫ್ತು ಮಾಡುವ ಒಂದು ಕಂಪನಿ ಇದೆ ಈ ದೇಶದಲ್ಲಿ. ಬಹಳ ಚರಿತ್ರೆಯಲ್ಲಿ ಅವರಷ್ಟು ಗೋಮಾಂಸವನ್ನು ರಫ್ತು ಮಾಡಿದ್ದು ಯಾರಿಲ್ಲ. ಅವರು ಒಬ್ಬ ಮುಸಲ್ಮಾನನಲ್ಲ, ಆದರೆ ಹೆಸರು ಮಾತ್ರ ಅಲ್ ಕಬೀರ್ ಅಂತ ಇಟ್ಕೊಂಡು ಕೋಟಿಗಟ್ಟಲೆ ವ್ಯವಹಾರವನ್ನ ಬೀಫನ್ನ ವಿದೇಶಕ್ಕೆ ರಫ್ತು ಮಾಡಿದ್ದಾರೆ. ಮೋದಿ ಸರ್ಕಾರದ ಅವಧಿಯಲ್ಲಿ ಐತಿಹಾಸಿಕ ದಾಖಲೆ ಮಾಡಿದ್ದಾರೆ. ಅದೇ ಒಬ್ಬ ಮುಸ್ಲಿಂ ಸಹೋದರನೊಬ್ಬ 10 ರೂಪಾಯಿಯ ದೋಸೆ ಮಾರ್ತಾನೆ ಒಂದು ಹೋಟ್ಲಲ್ಲಿ. ಆ ಹೋಟ್ಲಿಗೆ ಶ್ರೀನಾಥ್ ಅಂತ ಹೆಸರಿಡ್ತಾನೆ. ಶ್ರೀನಾಥ್ ಎಂಬ ಹೆಸರಿಟ್ಟು ದೋಸೆ ಮಾರುವ ವ್ಯಕ್ತಿಯನ್ನ ನಾವು ಹೇಗೆ ಕರಿಬೇಕು ಅಂತ ಗೊತ್ತಿಲ್ಲ. ಅವರು ಉಗ್ರಗಾಮಿಗಳು, ತಾಲಿಬಾನಿ ಮನಸ್ಥಿತಿಯವರದ್ದು ಗೊತ್ತಿಲ್ಲ. ಶ್ರೀನಾಥ್ ಅಂತ ಹೆಸರಿಟ್ಟುಕೊಂಡು, ಹಿಂದೂ ಹೆಸರಿಟ್ಟುಕೊಂಡು ಮುಸಲ್ಮಾನನೊಬ್ಬ ಹೋಟೆಲ್ ನಡೆಸ್ತಾನೆ. ಆ ಹೋಟೆಲ್ ಅನ್ನ ಬಂದ್ ಮಾಡಿಸ್ತಾರೆ, ಅವನ ಹೊಟ್ಟೆಗೆ ಹೊಡಿತಾರೆ, ಅವನ ಕುಟುಂಬವನ್ನು ಸರ್ವನಾಶ ಮಾಡ್ತಾರೆ. ಇದೇ ಸರ್ವನಾಶ ಮಾಡಿದವರಿಗೆ ಅಲ್ ಕಬೀರ್ ಎಂಬ ಹೆಸರಿಟ್ಟುಕೊಂಡು, ಮುಸಲ್ಮಾನ ಹೆಸರಿಟ್ಟುಕೊಂಡು ಅಜಿತ್ ಸಬರ್ವಾಲ್ ಎಂಬ ಒಬ್ಬ ಗೋಮಾಂಸ ರಫ್ತು ಮಾಡ್ತಾನೆ. ಇದು ಯಾವುದು ಅವರ ಕಣ್ಣಿಗೆ ಕಾಣುವುದಿಲ್ಲ. ಇದು ವಿಶ್ವಗುರು ಆಗ್ಲಿಕ್ಕೆ ಹೊರಟಂತ ಒಂದು ದೇಶದ ಒಂದು ಸಣ್ಣ ಲಕ್ಷಣ ನಿಮಗೆ ನಾನು ಹೇಳ್ತಾ ಇದ್ದೇನೆ, ಒಂದು ಸಣ್ಣ ಲಕ್ಷಣ. ಬಂಧುಗಳೇ, ಬಹಳ ಕಳವಳದ ಸ್ಥಿತಿಯಲ್ಲಿ ನಾವಿದ್ದೇವೆ, ಆತಂಕದ ಸ್ಥಿತಿಯಲ್ಲಿ ನಾವಿದ್ದೇವೆ. ಆದರೆ ಒಂದು ಹೇಳ್ತೇನೆ, ನಿಮಗೆ ಉಳ್ಳಾಲ ಕ್ಷೇತ್ರದಲ್ಲಿ ಇಂಥ ಕಳವಳ ಕಾಣಲಿಕ್ಕಿಲ್ಲ. ಆದರೆ ಉಳಿದಂತೆ ರಾಜ್ಯದ ದೇಶದೆಲ್ಲೆಡೆ ಪರಿಸ್ಥಿತಿ ಬಹಳ ವಿಕೋಪಕ್ಕೆ ಹೋಗ್ತಾ ಇದೆ. ನಾವೆಲ್ಲ ಬಹಳ ಆತಂಕವನ್ನು ಎದುರಿಸುವಂತಹ ದಿನಗಳು ಈ ದಿನಗಳು. ಖಂಡಿತ ಒಳ್ಳೆಯ ದಿನಗಳು ಬರಲಿವೆ. ನಾವೆಲ್ಲ ಒಳ್ಳೆಯ ದಿನಗಳ ಕನಸನ್ನ ಕಾಣುವ, ಒಂದು ಒಳ್ಳೆಯ ನಾಡನ್ನ ಕಟ್ಟುವಂತ ನಾವೆಲ್ಲ ಚಿಂತಿಸುವ. ಹಿಂದೂ ಮುಸಲ್ಮಾನ ಕ್ರೈಸ್ತರೊಂದಿಗೆ ಎಲ್ಲರೂ ಸೇರಿ, ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೊಂದೇ ಭಾರತ ಮಂದಿರ ಎಂದು ಸಾರುತ್ತ ಅಮರರಾದರು ವಿಶ್ವನಾಯಕಿ ಇಂದಿರಾ. ಯಾವತ್ತೂ ಹೇಳ್ತಾ ಇದ್ವು, ಆ ಇಂದಿರಾಜಿಯ
ಇಂದಿರಾಜಿ ನಮಗೆ ಸ್ಫೂರ್ತಿ, ಅವರ ಹೆಸರನ್ನು ಇಟ್ಟುಕೊಂಡು ಆ ಸ್ಫೂರ್ತಿಯಿಂದ ನಾವೆಲ್ಲ ಮುನ್ನೋಗುವ. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು, ಹೊಸ ರಕ್ತ ಉಕ್ಕುಕ್ಕಿ ಆರಿ ಹೋಗುವ ಮುನ್ನ, ಹರೆಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಯಲ್ಲಿ ಈ ಕ್ಷುದ್ರ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು ಅಂತ ಒಂದು ಹೊಸ ನಾಡಿಗೆ ನಾವೆಲ್ಲ ಸಂಕಲ್ಪ ಮಾಡೋಣ. ಜೈ ಹಿಂದ್, ಜೈ ಕಾಂಗ್ರೆಸ್. ಅಂತಿಮ ಸ್ಪರ್ಶವನ್ನು ನೀಡಲಿಕ್ಕಿದ್ದೇವೆ. ಈ ಒಂದು ಉಳ್ಳಾಲ ಬ್ಲಾಕ್ ಅಲ್ಪಸಂಖ್ಯಾತರ ಘಟಕದ ಪದಗ್ರಹಣ ಮತ್ತು ಕೋವಿಡ್ ವಾರಿಯರ್ಸ್ಗೆ ಸನ್ಮಾನ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಆಸೀನರಾದಂತಹ ಮತ್ತು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನಿರ್ಗಮಿಸುವಂತಹ ಕೇಂದ್ರದ ರಾಜ್ಯಸಭಾ ಮುಖ್ಯ ಸಚೇತಕರಾದಂತಹ ನಾಸಿರ್ ಹುಸೇನ್ ಅವರಿಗೂ ನಮ್ಮ ಪರವಾಗಿ ಹಾಗೂ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪರವಾಗಿ ನಾವು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮಂಗಳೂರು ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು ಹಾಗೂ ಶಾಸಕರಾದಂತಹ UT ಖಾದರ್ ಅವರು ಕೂಡ ನಾನು ನನ್ನ ಪರವಾಗಿ ಹಾಗೂ ಉಳ್ಳಾಲ ಬ್ಲಾಕ್ ಅಲ್ಪಸಂಖ್ಯಾತರ ಘಟಕದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಅಲ್ಪಸಂಖ್ಯಾತರ ಇದರ ರಾಜ್ಯಾಧ್ಯಕ್ಷರಾದಂತಹ ಶಹೀದ್ ಅಹಮದ್ ಅವರನ್ನು ಕೂಡ ಈ ನನ್ನ ಪರವಾಗಿ ಹಾಗೂ ಉಳ್ಳಾಲ ಬ್ಲಾಕ್ ಅಲ್ಪಸಂಖ್ಯಾತರ ಪರವಾಗಿ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಸಂತೋಷ್ ಶೆಟ್ಟಿ ಅವರನ್ನು ಕೂಡ ನಾನು ಅಲ್ಪಸಂಖ್ಯಾತರ ಪರವಾಗಿ ಹಾಗೂ ನನ್ನ ಪರವಾಗಿ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕೋಡಿಜಾಲ್ ಇಬ್ರಾಹಿಂ ಹಾಜಿ ಅವರನ್ನು ಕೂಡ ನಾನು ಅಲ್ಪಸಂಖ್ಯಾತರ ಪರವಾಗಿ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಜಿಲ್ಲಾಧ್ಯಕ್ಷರನ್ನ ಅಲ್ಪಸಂಖ್ಯಾತರ ಪರವಾಗಿ ನಾನು ಶಾಹುಲ್ ಹಮೀದ್ ಅವರನ್ನು ಕೂಡ ಧನ್ಯವಾದ ಸಮರ್ಪಿಸ್ತಾ ಇದ್ದೀನಿ. ಎಲ್ಲ ನಾಯಕರನ್ನ ಹಾಗೂ ವೇದಿಕೆಯಲ್ಲಿ ಎಲ್ಲ ಮುಖಂಡರನ್ನ ನಾನು ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಕಾರ್ಯಕರ್ತರು ಮತ್ತು ಮುಂಚೂಣಿ ಘಟಕಗಳ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರನ್ನೂ ಕೂಡ ನಾನು ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಮಾಧ್ಯಮ ಮಿತ್ರರನ್ನು ಕೂಡ ಅದೇ ರೀತಿ ಪೊಲೀಸ್ ಇಲಾಖೆಯವರನ್ನು ಕೂಡ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ.